ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಭಗವದ್ಗೀತಾ ಪ್ರಸ್ತಾವನೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಭೌತಿಕ ಕಲ್ಮಶವಿರುವಾಗ ನಾವು ಬದ್ಧರು ಎನಿಸಿಕೊಳ್ಳುತ್ತೇವೆ. ನಾವು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂಬ ಭಾವನೆಯಿಂದ ಮಿಥ್ಯಾ ಪ್ರಜ್ಞೆಯನ್ನು ತೋರುತ್ತೇವೆ. ಇದಕ್ಕೆ ಮಿಥ್ಯಾಂಕಾರ ಎಂದ ಹೆಸರು. ದೇಹದ ಕಲ್ಪನೆಗಳೆಲ್ಲ ಮುಳುಗಿರುವವನಿಗೆ ತನ್ನ ನಿಜ ಸ್ಥಿತಿಯ ಅರಿವಾಗುವುದಿಲ್ಲ. ದೇಹಾತ್ಮ ಕಲ್ಪನೆಯನ್ನು ಹೋಗಲಾಡಿಸುವುದಕ್ಕಾಗಿಯೇ ಭಗವದ್ಗೀತೆಯನ್ನು ಉಪದೇಶಿಸಲಾಯಿತು. ಈ ತಿಳುವಳಿಕೆಯನ್ನು ಭಗವಂತನಿಂದ ಪಡೆಯುವುದಕ್ಕಾಗಿ ಅರ್ಜುನನು ತನ್ನನ್ನು ಇಂಥ ಸ್ಥಿತಿಯಲ್ಲಿ ಇರಿಸಿಕೊಂಡನು. ಬದುಕಿನ ದೈಹಿಕ ಕಲ್ಪನೆಯಿಂದ ಬಿಡುಗಡೆ ಹೊಂದಬೇಕು. ಆಧ್ಯಾತ್ಮಿಕವಾದಿಗೆ ಇದೇ ಮೊದಲನೇ ಕ್ರಿಯೆ. ಸ್ವತಂತ್ರನಾಗಲು ಬಯಸುವವನು, ಮುಕ್ತನಾಗಲು ಬಯಸುವವನು ತಾನು ಈ ಜಡ ದೇಹವಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಮುಕ್ತಿ ಎಂದರೆ ಭೌತಿಕ ಪ್ರಜ್ಞೆಯಿಂದ ಬಿಡುಗಡೆ. ಶ್ರೀಮದ್ ಭಾಗವತದಲ್ಲಿಯೂ ಮುಕ್ತಿಯ ವಿವರಣೆ ಇದೆ. ಮುಕ್ತಿ ಇತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಹೀಗೆಂದರೆ ಈ ಐಕ ಜಗತ್ತಿನ ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಿ ಪರಿಶುದ್ಧ ಪ್ರಜ್ಞೆಯಲ್ಲಿ ನಿಷ್ಠೆಯನ್ನು ಪಡೆಯುವುದು. ಭಗವದ್ಗೀತೆ ಎಲ್ಲ ಉಪದೇಶಗಳ ಉದ್ದೇಶವು ಈ ಪರಿಶುದ್ಧ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಅದರಿಂದಲೇ ಇದು ಉಪದೇಶದ ಕೊನೆಯ ಘಟ್ಟದಲ್ಲಿ ಕೃಷ್ಣನು ಅರ್ಜುನನು, ಈಗ ನಿನ್ನ ಅರ್ಜುನನ ಪ್ರಜ್ಞೆ ಪರಿಶುದ್ಧವಾಯಿತೆ ಎಂದು ಕೇಳುವುದನ್ನು ನೋಡುತ್ತೇವೆ. ಪರಿಶುದ್ಧಗೊಂಡ ಪ್ರಜ್ಞೆ ಎಂದರೆ ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ನಡೆಯುವುದು. ಪರಿಶುದ್ಧ ಪ್ರಜ್ಞೆಯ ಸಾರ ಸರ್ವಸ್ವವು ಇದೆ. ಭಗವಂತನ ವಿಭಿನ್ನಾಂಶಗಳಾದ್ದರಿಂದ ನಮಗೆ ಪ್ರಜ್ಞೆಯು ಇದ್ದೇ ಇದೆ. ಆದರೆ ನಾವು ಕೀಳು ಗುಣಗಳಿಂದ ಪ್ರಭಾವಿತರಾಗುವ ಸಾಧ್ಯತೆ ಇದೆ. ಆದರೆ ಭಗವಂತನು ಪರಾತ್ಪರನು, ಆದ್ದರಿಂದ ಈ ಬಗೆಯ ಪ್ರಭಾವಕ್ಕೆ ಎಂದೂ ಒಳಗಾಗುವುದಿಲ್ಲ. ಭಗವಂತನಿಗೂ ಅಲ್ಪಜೀವಿಗಳಿಗೂ ಇದೇ ವ್ಯತ್ಯಾಸ. ಎಸ್, ಈಶ್ವರ ಈಗ 5 ರೀತಿಯ ಯಾವುದೆಲ್ಲ: ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಈಗ ಈಶ್ವರ ಮತ್ತು ಜೀವನಿಗೆ ಎಂತ ವ್ಯತ್ಯಾಸ? ನಿತ್ಯವೋ ನಿತ್ಯ. ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ಅಂದ್ರೆ ನಾವು ಅಂದ್ರೆ ಆತ್ಮ, ಕೃಷ್ಣ ಕೂಡ ನಿತ್ಯ, ಇಟರ್ನಲ್. ಚೇತನ, ಆತ್ಮ ಕೂಡ ಚೇತನ, ಕೃಷ್ಣ ಕೂಡ ಚೇತನ. ನಿತ್ಯವೋ ನಿತ್ಯನಾಂ ಚೇತನ ಚೇತನ ಏಕೋ ಹಿ ಭವನ. ಅವನೊಬ್ಬನೇ ವಿಧಾರ್ಗ, ಅಂದ್ರೆ ಎಲ್ಲವನ್ನು ಕಂಟ್ರೋಲ್ ಮಾಡುವ. ಹಾಗಾಗಿ ನಾವು ನಮ್ಮ ಕಂಟ್ರೋಲ್ ನಮ್ಮಲ್ಲಿ ಇಲ್ಲ. ಹೇಗೆ ಹೇಳುವಂಥದ್ದು? ಈಗ ನೋಡಿ, ನಾವೀಗ ರಾತ್ರಿ ಮಲಗ್ತೇವೆ. ಈಗ ಸಪೋಸ್ ನಾವು 9 ಗಂಟೆಗೆ ಮಲಗ್ತೇವೆ. ನಾವು ಬೆಳಿಗ್ಗೆ ಹೇಳ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಮಲಗಿದಲ್ಲಿ ಎಂತ ಬೇಕಿದ್ರೆ ಆಗ್ಬೋದು. ಮಲಗಿದಲ್ಲಿ ನಮ್ಮ ಇರುವಂಥ ಮನೆ ಭೂಕಂಪ ಆಗ್ಬೋದು, ಇಲ್ಲದ್ರೆ ನಮಗೆ ಮಲಗುವಾಗ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಎಂಥದ್ದಾಗ್ಬೋದು, ಎಂಥದ್ದೊಂದು ಆಗ್ಬೋದು. ನಮಗೆ ನಮ್ಮ ಇದರ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ. ಅದು ಭಗವಂತ ಆಗಿಲ್ಲ, ಎಲ್ಲ ಅವನಲ್ಲಿರುವಂಥ ಕಂಟ್ರೋಲರ್ ಅವ. ಹಾಗಾಗಿ ಇಲ್ಲಿ ಪ್ರಭುಪಾದರು ಭೌತಿಕ ಕಲ್ಮಶವಿರುವಾಗ ನಾವು ಬದ್ಧರು ಎನಿಸಿಕೊಳ್ಳುತ್ತೇವೆ. ನಾವು ಯಾಕೆ ಬದ್ಧ ಜೀವಿಗಳು? ಭಗವಂತ ಪದೇ ಪದೇ ಹೇಳ್ತಾನೆ. ಈ 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವಂಥದ್ದು, ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಾಸಷ್ಟಾನಿ ಇಂದ್ರಿಯಾನಿ ಪ್ರಕೃತಿಷ್ಟಾನಿ ಕರ್ಷತೆ. ಅಂದ್ರೆ ಈ ಬದ್ಧ ಜೀವಿಗಳು ಬದ್ಧ ಜೀವನದಿಂದಾಗಿ ಮನಸ್ಸು ಸೇರಿ 5 ಇಂದ್ರಿಯಗಳೊಟ್ಟಿಗೆ ಬಹುವಾಗಿ ಕಷ್ಟಪಡ್ತಾ ಇದ್ದಾರೆ. ಬದ್ಧ ಜೀವಿಯಲ್ಲಿ ಯಾರು? ಕೃಷ್ಣ ಹೇಳ್ತಾನೆ, ನಾವೆಲ್ಲ ಬದ್ಧ ಜೀವಿಗಳಂತೆ. ನಾವು ಸಿದ್ಧಜೀವಿ ಅಲ್ಲ, ಬದ್ಧ ಜೀವಿ. ಸಿದ್ಧಜೀವಿ ಅಂದ್ರೆ ಒಬೀಡಿಯಂಟ್ ಮಕ್ಕಳು. ಆಧ್ಯಾತ್ಮಿಕ ಲೋಕದಲ್ಲಿರುವವರೆಲ್ಲ ಸಿದ್ಧಜೀವಿ, ಭೌತಿಕ ಲೋಕದಲ್ಲಿರುವವರೆಲ್ಲ ಬದ್ಧ ಜೀವಿಗಳು. ನಾವು ಡಿಸ್ಒಬೀಡಿಯಂಟ್ ಮಕ್ಕಳು. ಭಗವಂತ ನಾವು ಕೂಡ ಮಕ್ಕಳೇ. ಭಗವಂತ ಹೇಳಿದ್ದಾನೆ, ಸರ್ವ ಯೋನಿಷು, ಎಲ್ಲ ಯೋನಿಗಳು ಅವನ ಮಕ್ಕಳೇ. ಆದ್ರೆ ನಾವು ಕೇಳದ ಮಕ್ಕಳು. ಹಾಗೆ ಇಲ್ಲಿ ಅಂತ ಹೇಳುವಂಥದ್ದು, ಭೌತಿಕ ಕಲ್ಮಶವಿರುವಾಗ ನಾವು ಬದ್ಧರು. ನಮ್ಮಲ್ಲಿ ಭೌತಿಕ ಕಲ್ಮಶ ಉಂಟು. ನಾವು
ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇಲ್ಲ. ಇಂದ್ರಿಯಗಳು ನಮ್ಮನ್ನು ಹರಾಸ್ ಮಾಡ್ತದೆ. ಪಂಚೇಂದ್ರಿಯ. ಹಾಗಾಗಿ ಮನಸ್ಸು ಕೂಡ ನಮ್ಮ ಕಂಟ್ರೋಲ್ ಇಲ್ಲ. ಮನಸ್ಸು ಎಂತ 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 ಅಂತ ಹೇಳುವಂಥದ್ದು ಮನಸ್ಸಿನ ಕೆಲಸವೇ ಅದು. ಅಂದ್ರೆ ಫುಲ್ ನಾವೆಂತಂದ್ರೆ ಅಂತ ಹೇಳುವಂಥದ್ದು ಮನಸ್ಸನ್ನು ಹತೋಟಿಯಲ್ಲಿ ಇಡುವುದಂದ್ರೆ 16 ಜಪ ಟೋಟಲ್ ಅಂದ್ರೆ ಕಾನ್ಸಂಟ್ರೇಷನ್ ಅಲ್ಲಿ. ಬೇರೆ ಯಾವ ಕೂಡ ಅಂತ ಹೇಳುವಂಥದ್ದು ಡೌಟ್ ಇಲ್ಲ ಆಗಬಾರ್ದು. ಮನಸ್ಸು ಅದು ದೊಡ್ಡ ತಪಸ್ಸು. ಅದು ಕಲಿಯುಗದಲ್ಲಿ ತುಂಬಾ ಕಷ್ಟ. ಜಪ ಮಾಡಿ ಬೆಳಿಗ್ಗೆ ಗೊತ್ತಾಗ್ತದೆ. ಹ್ಯಾರಾಸ್ ಮಾಡ್ತದೆ ಮನಸ್ಸು. ಎಲ್ಲೆಲ್ಲಿ ಹೋಗ್ತದೆ. ಹಿಡಿತದಲ್ಲಿ ಇಲ್ಲ. ಯಾಕೆ ನಮಗೆ ಕಾನ್ಸಂಟ್ರೇಷನ್ ಇಲ್ಲ. ಹಾಗಾಗಿ ಒಳ್ಳೆ ಜಪದಿಂದ ನಮಗೆ ಇಡೀ ದಿವಸ ಒಳ್ಳೇದಾಗ್ತದೆ. ಕ್ವಾಲಿಟಿ ರೌಂಡ್ಸ್ ಆಫ್ ಜಪ, ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ. ನೀವು ಬೇಕಿದ್ರೆ 108 ಮಾಡಿ, 64 ಮಾಡಿ, ಆದರೆ ಕ್ವಾಲಿಟಿ ಬೇಕು. ಕ್ವಾಲಿಟಿ ರೌಂಡ್ ಜಪ ಟೋಟಲ್ ಎಂತಂದ್ರೆ ಜಪ ಅಂದ್ರೆ ಕಣ್ಣನ್ನು ಮುಚ್ಚಿದ್ರೆ ಒಳ್ಳೇದು. ಕಣ್ಣು ಮುಚ್ಚಿ ಕಿವಿಯನ್ನು ಟೋಟಲಿ ಅಬ್ಸರ್ವ್ ಆಗ್ಬೇಕು. ಕಿವಿಯಿಂದ ನೀವು ಎಂತ ಹೇಳ್ತೀರ ಅದು ಕೇಳ್ಬೇಕು. ಮಾಡಿ ಸ್ಟಾರ್ಟ್ ಮಾಡಿ. ಹಾಗೆ ಎಲ್ಲ ಮನಸ್ಸು ಬೀಳುವುದಿಲ್ಲ. ಕೂತಲ್ಲಿ ಹೇಳ್ಬೇಡಿ. 16 ಸುತ್ತು ಆಗುವಲ್ಲ. ಕೂತಲ್ಲಿ ಕೂತ್ಕೊಳ್ಳಿ ಕೂಡ ನಮ್ಗೆ ಆಗುವುದಿಲ್ಲ. ಮನಸ್ಸು ವಾಪಸ್ ಡಿಸ್ಟರ್ಬ್ ಮಾಡ್ತದೆ. ಹಾಗಾಗಿ ಒಂದು ದಿವಸ ಮಾಡಿ 16 ಸುತ್ತು ಜಪ. ನಮ್ಗೆ ಗೊತ್ತಾಗ್ತದೆ ನಮ್ದು ಕ್ವಾಲಿಟಿ ಅಂತ. ಕ್ವಾಲಿಟಿ ರೌಂಡ್ ಜಪ ಅಂದ್ರೆ ಬೇರೆ ಯಾವ ಕಡೆ ಕೂಡ ಮನಸ್ಸು ಇಲ್ಲ. ಟೋಟಲ್ ನೀವು ಎಂತ ಹೇಳ್ತೀರಾ ಅದನ್ನು ನೀವು ಕೇಳ್ಬೇಕು. ಪ್ರತಿ ಪದವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಟೋಟಲ್ ಎಂದಂದ್ರೆ ತಲೆನೇ ಯಾಕೆ ನಾವು ಹೀಗೆ ಆಡಿಸುವಂಥದ್ದು ಯಾಕೆಂದ್ರೆ ಮನಸ್ಸು ಕೇಳುವುದಿಲ್ಲ. ಮನಸ್ಸನ್ನು ಟೋಟಲ್ ನಾವು ಎಂತಂದ್ರೆ ಎಸ್ ಕೃಷ್ಣ ನನ್ಗೆ ನೀನೇ ಬೇಕು. ಮನಸ್ಸು ಹೇಳುವಂಥದ್ದು ಬೇಡ ಬೇಡ ಬೇಡ, ಬೇರೆ ಬೇರೆ ಥಾಟ್ಸ್ ಬರ್ತದೆ. ಇಲ್ಲ, ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಕೂತಲ್ಲಿ 16 ಸುತ್ತು ಕಂಪ್ಲೀಟ್ ಮಾಡಿ ನೋಡಿ. ಮತ್ತೆ ನಿಮ್ಮ ಆ ಒಂದು ಎನರ್ಜಿ ಲೆವೆಲ್ ನೋಡಿ. ಮಾಡ್ಲಿಕ್ಕೆ ತುಂಬಾ ಕಷ್ಟ. 16 ಸುತ್ತು ಟೋಟಲ್ ನೀವು ಹೇಳುವಂತ ಮಂತ್ರವನ್ನು ನೀವು ಕೇಳ್ಬೇಕು. ಇದು ಜಪ ಅಂದ್ರೆ ನಾವು ಬೇಕಾಬಿಟ್ಟಿ ಜಪ ಮಾಡೋದು ಅದೊಂದು ಲೆವೆಲ್ ಜಪ. ಅದಕ್ಕೆ ಅಂಥದ್ದೇ ಏತಮ ಪ್ರಪದ್ಯಂತೆ ಅಂದ್ರೆ ಆ ಲೆವೆಲ್ ಜಪಗೆ ಅಷ್ಟೇ ಭಗವಂತನ ಕೃಪೆ ಸಿಗ್ತದೆ. ನಮ್ಗೆ ಎಕ್ಸೆಸಿ ಬರುವುದಿಲ್ಲ. ಸ್ಪಿರಿಚುವಲ್ ಎಕ್ಸ್ಟೆಸಿ ಬರ್ಬೇಕು. ಎಕ್ಸ್ಟೆಸಿ ಅಂದ್ರೆ ಚೈತನ್ಯ ಮಹಾಪ್ರಭು ಫೈಂಟ್ ಆಗಿ ಬೀಳ್ತಾ ಇದ್ರು. ಯಾರು ಜಗನ್ನಾಥನ್ ನೋಡಿ ಪೂರಿಯಲ್ಲಿ. ಅದು ಅಡ್ವಾನ್ಸ್ಡ್ ಎಕ್ಸ್ಟಸಿ. ಆ ರೀತಿ ಎಕ್ಸ್ಟಸಿ ಅಲ್ಲ, ಆದ್ರೆ ಫುಲ್ ಖುಷಿಯಲ್ಲಿ ಇರ್ತದೆ. ಇಡೀ ದಿವಸ ಉಂಟಲ್ಲ, ನೀವು ಟೋಟಲಿ ಫ್ಲೋಟ್ ಆಗ್ತಾ ಇರ್ತೀರಿ. ಇದು ತುಂಬಾ ಕಷ್ಟ. ಇಮಿಡಿಯೇಟ್ ಇಫೆಕ್ಟ್ ಗೊತ್ತಾಗ್ತದೆ. ಹೇಗೆಂದ್ರೆ ಸಪೋಸ್ ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ನಿಮಗೆ 104 ಡಿಗ್ರಿ ಜ್ವರ ಉಂಟು. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಹೇಳ್ತಾರೆ, ರಾತ್ರಿ ಕೊಡ್ತಾರೆ, ಹೇಳ್ತಾರೆ ಬೆಳಿಗ್ಗೆ ನಮ್ಗೆ 10 ಗಂಟೆಗೆ ಫೋನ್ ಮಾಡ್ತೀವಿ. ಎಸ್ ಡಾಕ್ಟರ್ ಸ್ವಲ್ಪ ಕಡಿಮೆ ಆಗಿದೆ. ಇಂಜೆಕ್ಷನ್ ಕೊಟ್ಟ ಮೇಲೆ ಅಲ್ಲಿ ಜ್ವರ ಕಡಿಮೆ ಆಗಬೇಕು. ಕಡಿಮೆ ಆಗದಿದ್ರೆ ಇಂಜೆಕ್ಷನ್ ಸರಿ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ಇನ್ ದಟ್ ಇಂಜೆಕ್ಷನ್. ಇಲ್ಲದ್ರೆ ಒಂದು ಜ್ವರ ಬೇರೆ ಇರ್ಬೋದು, ಅವ್ರು ಕೊಟ್ಟದ್ದು ಬೇರೆ ಇರ್ಬೋದು, ಈ ರೀತಿ ಎಂತದ್ದು ಇರ್ಬೋದು. ಅದೇ ರೀತಿ ಕ್ವಾಲಿಟಿ ರೌಂಡ್ ಜಪ
ಕ್ವಾಲಿಟಿ ಒಂದು ಜಪದಿಂದ ಎಂತ ಆಗ್ತದೆ, ಆ ದಿವಸ ನೀವು ಟೋಟಲಿ ಕೃಷ್ಣ ಪ್ರಜ್ಞೆಯಲ್ಲಿ ಆನಂದದಲ್ಲಿ ಇರ್ತೀರಿ. ಟೋಟಲಿ ಹ್ಯಾಪಿನೆಸ್ ಅನ್ನು ನೀವು ಎಂತಂದ್ರೆ ಯಾವುದು ಹೇಳಿಕೆ ಆಗುದಿಲ್ಲ. ಅದು ನಾವು ಫೀಲ್ ಮಾಡ್ಬೇಕು, ಫೀಲ್ ಮಾಡಿದ್ರೆ ಗೊತ್ತಾಗ್ತದೆ. ಅದು ಇಲ್ಲಿರಲ್ಲ, ಅದು ಗೋಲೋಕದ ಹ್ಯಾಪಿನೆಸ್. ಗೋಲೋಕಿಯರ ಪ್ರೇಮ ಧ್ವನಿ. ಹಾಗಾಗಿ ಈ ಹರಿನಾಮ ಮಂತ್ರ, ಕೃಷ್ಣನ ಹರೇ ಕೃಷ್ಣ ಮಹಾಮಂತ್ರ, ಇದು ಗೋಲೋಕದ ಪ್ರೇಮ ಧ್ವನಿ. ಹಾಗಾಗಿ ಈ ರೀತಿ ಆಗ್ತದೆ. ಹಾಗಾಗಿ ಇಲ್ಲಿ ಭೌತಿಕ ಕಲ್ಮಶವಿರುವಾಗ ನಾವು ಬದ್ಧರು ಎಣಿಸಿಕೊಳ್ತೇವೆ. ನಾವು ಎಂತ ಈಗ ಬದ್ಧರು, ನಮ್ಮಲ್ಲಿ ಭೌತಿಕ ಕಲ್ಮಶ ಉಂಟು. ಹಾಗೆ ಹರೇ ಕೃಷ್ಣ ಮಂತ್ರ ಎಂತ ಮಾಡ್ತದೆ, ಈ ಭೌತಿಕ ಕಲ್ಮಶವನ್ನು ಕಿತ್ತು ಎಸೆಯುತ್ತದೆ ದೂರ. ನಾವು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂಬ ಭಾವನೆಯಿಂದ ಮಿಥ್ಯಾ ಪ್ರಜ್ಞೆಯನ್ನು ತೋರುತ್ತೇವೆ. ಮಿಥ್ಯಾ ಪ್ರಜ್ಞೆ ಅಂದ್ರೆ ಈಗ ಹೇಗಂದ್ರೆ, ನಾನು ಜಗನ್ನಾಥಪುರಿ ಮೊನ್ನೆ ಅಲ್ಲ, ಅಕ್ಟೋಬರ್ ಅಲ್ಲಿ ಅಲ್ಲ, ಸೆಪ್ಟೆಂಬರ್ ಅಲ್ಲಿ ನಾನು ಮತ್ತೆ ಪ್ರೆಸಿಡೆಂಟ್ ನಾವು ಹೋಗಿದ್ದೆವು. ಆಗ ಎಂತಾಯ್ತು ಅಂದ್ರೆ 20,000 ನಮ್ಗೆ ಕೊಟ್ಟಿದ್ರು ಪ್ರೆಸಿಡೆಂಟ್. ಅದನ್ನಲ್ಲಿ ಒಂದು ಅಡ್ವಾನ್ಸ್ ಕೊಡ್ಲಿಕ್ಕೆ ಇತ್ತು. ಮತ್ತೆ ನನ್ನ ಹತ್ರ ಯಾವ್ದು ಕಾರ್ಡ್ ಇರಲಿಲ್ಲ. ಮತ್ತೆ ಯಾವ್ದಕ್ಕೆ ಕೇಳಿದ್ರು ಅವರು, ಅವ್ರದ್ದು ಕೂಡ ಹಣ ಇರಲಿಲ್ಲ. ಅವ್ರದ್ದು ಕಾರ್ಡ್ ಇತ್ತು, ನಂದು ಅದು ಕೂಡ ಇರಲಿಲ್ಲ, ಎಂತ ಇರಲಿಲ್ಲ. ಹಾಗೆ ನಾನಿಲ್ಲ. ಹೇಳ್ತಾರೆ ಎಸ್, ದಿಸ್ ಈಸ್ ದ ರಿಯಲ್ ಪೊಸಿಷನ್. ಅವ್ರು ಹೇಳಿದ್ರು ದಿಸ್ ಈಸ್ ದ ರಿಯಲ್ ಪೊಸಿಷನ್ ಅಂದ್ರೆ, ನಾನು ಒಂದು ಕರ್ನಾಟಕದಿಂದ ಒರಿಸ್ಸಾಕ್ಕೆ ಹೋಗಿದ್ದೇನೆ, ಹಣ ಇಲ್ಲ, ಎಂತ ಕಾರ್ಡ್ ಕೂಡ ಇಲ್ಲ. ನನ್ನೊಟ್ಟಿಗೆ ಅವರಿದ್ದಾರೆ, ಅವ್ರದ್ರ ಹಣ ಇಲ್ಲ, ಕಾರ್ಡ್ ಉಂಟು. ಕಾರ್ಡಿಂದ ಮತ್ತೆ ATM ಅಲ್ಲಿ ತೆಗೆದ್ರು ಅವರು. ಕಾರ್ಡ್ ಇರುವಾಗ ನಾನು ಸೇಫ್ ಅಂತ ನಮ್ಗೆ ಆಗುವಂಥದ್ದು. ಅಂದ್ರೆ ಅಲ್ಲಿಂದ ಆಚೆ ಹೋಗ್ಲಿಕ್ಕೆ ಎಂತ. ಆದ್ರೆ ಆಕ್ಚುಯಲ್ ಪೊಸಿಷನ್ ಎಂತಂದ್ರೆ, ನಾವು ಸೇಫ್ ಅಲ್ಲ. ನನ್ನದು ಕಾರ್ಡ್ ಇರಲಿಲ್ಲ, ನಾನು ಒಬ್ಬನೇ ಇರ್ತಿದ್ರೆ ಅದು ನನ್ನ ಇಂತ ಹೇಳುವಂಥದ್ದು ನಿಜವಾದ ಪೊಸಿಷನ್. ಆಕ್ಚುಲಿ ನಾವು ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿ ಇದ್ದೇವೆ. ಆದ್ರೆ ನಮ್ಮ ಮಿಥ್ಯಾ ಪ್ರಜ್ಞೆ, ನನ್ನ ಹತ್ರ ಮನೆ ಉಂಟು, ನನ್ನ ಹತ್ರ ಹಣ ಉಂಟು, ನನ್ನ ಹತ್ರ ಅದು ಉಂಟು, ಇದು ಉಂಟು, ಇದು ಉಂಟು, ಇದು ಉಂಟು, ನನ್ನ ಹತ್ರ ನನಗೆ ಮಗ ಇದ್ದಾನೆ ನೋಡ್ಲಿಕ್ಕೆ, ನನಗೆ ಗಂಡ ಇದ್ದಾನೆ, ನನಗೆ ಹೆಂಡತಿ ಇದ್ದಾಳೆ, ನನಗೆ ಅವರಿದ್ದಾರೆ, ಇವರಿದ್ದಾರೆ, ಇದೆಲ್ಲ ಮಿಥ್ಯಾ ಪ್ರಜ್ಞೆ. ಹಾಗಾಗಿ ಆಕ್ಚುಲಿ ನಾವು ಹೆಲ್ಪ್ಲೆಸ್ ಕಂಡೀಷನ್, ನಾವು ನಿಜವಾಗಿ ಅಂತ ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿ ಇದ್ದೇವೆ ನಾವು. ಆದ್ರೆ ನಮಗೆ ಮಿಥ್ಯಾ ಪ್ರಜ್ಞೆ, ನಾನು ಸರಿಯಾಗಿದ್ದೇನೆ, ಇಷ್ಟಿಷ್ಟು ಹಣ ಉಂಟು ಅಕೌಂಟ್ ಅಲ್ಲಿ, ಎಂತದಾದ್ರೆ ಟೆನ್ಷನ್ ಇಲ್ಲ, ಇದು ಮಗ ಇದ್ದಾನೆ, ಅದು ಇದೆ, ಇದೆಲ್ಲ ನಮ್ಮ ಮಿಥ್ಯಾ ಪ್ರಜ್ಞೆ. ಹಾಗೆ ನಾವು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂಬ ಭಾವನೆಯಿಂದ ಮಿಥ್ಯಾ ಪ್ರಜ್ಞೆಯನ್ನು ತೋರುತ್ತೇವೆ. ಇದಕ್ಕೆ ಮಿಥ್ಯಾ ಅಹಂಕಾರ ಎಂದು ಹೆಸರು. ನಿಜವಾದ ಅಹಂಕಾರ ಎಂತ, ನಾನು ಭಗವಂತನ ಸೇವಕ, ರಿಯಲ್ ಈಗೋ ಅದು. ಮಿಥ್ಯಾ ಅಹಂಕಾರ ಅಂದ್ರೆ, ಫಾಲ್ಸ್ ಈಗೋ ಅಂದ್ರೆ ನಾನು ಯಜಮಾನ, ಎಸ್ ನನಗೆ, ನನ್ನ ಹತ್ರ ಎಲ್ಲ ಉಂಟು, ನನಗೆ ಎಂತ ಆಗುವುದಿಲ್ಲ, ನಾನು ಸೇಫ್, ಇದು ಮಿಥ್ಯಾ ಅಹಂಕಾರ. ಹಾಗಾಗಿ ಮಿಥ್ಯಾ ಅಹಂಕಾರ ಹೋಗ್ಬೇಕು. ದೇಹದ ಕಲ್ಪನೆಗಳೆಲ್ಲ ಮುಳುಗಿರುವವನಿಗೆ ತನ್ನ ನಿಜ ಸ್ಥಿತಿಯ ಅರಿವಾಗುವುದಿಲ್ಲ. ನಿಜ ಸ್ಥಿತಿಯ ಅರಿವು ಆಗಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ್ಗೆ ಸೇವೆ ಮಾಡ್ತಾ 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 ನಮಗೆ ಗೊತ್ತಾಗ್ತದೆ ನಿಜ ಸ್ಥಿತಿ ಅಂತ. ನಿಜ ಸ್ಥಿತಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ಇನ್ಸಿಗ್ನಿಫಿಕೆಂಟ್, ನಾವು ಏನೂ ಅಲ್ಲ. ಹೇಗಂದ್ರೆ, ಈಗ ನಾನು ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇದ್ದೇನೆ, ಈಗ ನನಗೆ ಅಹಂಕಾರ ಬರ್ಬೋದು, ನಾನು ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇದ್ದೇನೆ, ನಾನು ದೇವಸ್ಥಾನಕ್ಕೆ ಕಲೆಕ್ಷನ್ಗೆ ಹೋಗ್ತಾ ಇದ್ದೇನೆ. ಈಗ ಕಲೆಕ್ಷನ್ ಮಾಡಿ ನಾನೊಂದು, ಸಪೋಸ್ ನಮ್ಗೆ ಈಗ 20 ಕೋಟಿ ಪ್ರಾಜೆಕ್ಟ್, ಈಗ ನಮಗೆ ಒಂದು ಆಲ್ಮೋಸ್ಟ್ ಒಂದು
ಎಷ್ಟು 40% ಆಗಿದೆ, ಇನ್ನು 60% ಬೇಕು. ಈಗ ಕೃಷ್ಣ ಕೃಪೆಯಿಂದ ನಾಳೆ ಒಬ್ರು ಚೆಕ್ ಕೊಡ್ತಾರೆ, ಎಸ್ ಬನ್ನಿ 2 ಕೋಟಿ ಕೊಂಡೋಗಿ ಅಂತ. ನಾನು ಹೋಗ್ತೇನೆ, 2 ಕೋಟಿ ತರ್ತೇನೆ. ಆದ್ರೆ ಒಳ್ಳೇದು, ನಾವು ಪ್ರಾರ್ಥನೆ ಮಾಡುವ ಭಗವಂತನಲ್ಲಿ. ಹಾಗೆ ಬಂದ ಮೇಲೆ ನನಗೆ ಸ್ವಲ್ಪ ಅಹಂಕಾರ ಬರ್ಬೋದು, ಎಸ್ ನಾನು ಕಲೆಕ್ಟ್ ಮಾಡಿದೆ ಅಂತ. ಫಸ್ಟ್ ಆಫ್ ಆಲ್ ಎಂತಂದ್ರೆ, ಕೃಷ್ಣ ಮತ್ತೆ ರಾಧಾರಾಣಿ ಅವರು ಸಿಲೆಕ್ಟ್ ಮಾಡಿದ್ದಾರೆ, ಒಳಗೆ ಅವನಿಗೆ ಇನ್ಸ್ಪೈರ್ ಮಾಡಿದ್ದಾರೆ, ಅವ ಇನ್ಸ್ಪೈರ್ ಆಗಿ ನಮಗೆ ಕೊಡುವಂಥದ್ದು. ಅದು ಅವರ ಪ್ಲಾನ್, ಅದು ನಿಜವಾದ ಅಲ್ಟಿಮೇಟ್ ಕಾಸ್ ಅದು. ಆದ್ರೆ ನಾನೆಂತ ಎಣಿಸುವ, ಇಮಿಡಿಯೇಟ್ ಕಾಸ್ ನಾನಂತ ಎಣಿಸುವಂಥದ್ದು. ಈ ಹಣಕ್ಕೆ ನಾನು ಕಾಸ್ ಅಲ್ಲ. ಕಾಸ್ ರಾಧಾ ಗೋವಿಂದ್ ಅವರು ಸಿಲೆಕ್ಟ್ ಮಾಡಿದ್ದಾರೆ, ಅವನಿಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ, ಅವ್ರು ಕೊಡ್ತಾ ಇದ್ದಾನೆ. ಹೇಗಂದ್ರೆ ಮೊನ್ನೆ ಪ್ರೆಸಿಡೆಂಟ್ ಹೇಳಿದರು, ಹೇಗೆಂದ್ರೆ ನಾವು ಹೊರಗೆ ಹೋಗ್ತೇವೆ, ಕೆಲವೊಮ್ಮೆ ನಾವು ಎಂತಂದ್ರೆ, ಈಗ ನಾವು ಹೋಗುವಂಥದ್ದು ಡೊನೇಷನ್ಗೆ, ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತುಂಟು, ಬೇರೆ ಬುಕ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಾವು ಸ್ಟಾಪ್ ಮಾಡಿದ್ದೇವೆ ಒಂದೇ ಸೇವೆಗೆ. ಹಾಗೆ ಕೆಲವೊಮ್ಮೆ ಎಂತ ವರ್ಕೌಟ್ ಆಗುದಿಲ್ಲ. ಅವ್ರು ಹೇಳಿದ್ರು, ಟೆನ್ಷನ್ ಮಾಡಬೇಡ, ಕೃಷ್ಣ ಸ್ಯಾಂಕ್ಷನ್ ಮಾಡಲಿಲ್ಲ, ಅವ ಕೊಡ್ಲಿಲ್ಲ ಅಂದ್ರೆ ನೀವು ಬೇಜಾರು ಮಾಡಬೇಡ, ಕೃಷ್ಣ ಸ್ಯಾಂಕ್ಷನ್ ಮಾಡಿದ್ರೆ ಮಾತ್ರ ಸಿಗುವಂಥದ್ದು. ನೋಡಿ, ಇದು ಉನ್ನತ ಮಟ್ಟದ ಸಾಕ್ಷಾತ್ಕಾರ, ರಿಯಲೈಸೇಷನ್. ಕೃಷ್ಣ ಬರೆದಿಟ್ರೆ ಸಿಗ್ತದೆ, ಅದು ಇಲ್ಲದೆ ಸಿಗುವುದಿಲ್ಲ. ಅದು ನಾವು ನಮ್ಮ ಎಫರ್ಟ್ ಅಲ್ಲಿ ಸಿಗುವುದಿಲ್ಲ. ಆದ್ರೆ ನಮ್ಗೆ ಆ ಅಹಂಕಾರ ಬರ್ಬೋದು, ಎಸ್ ನನ್ನಿಂದ ಆಯ್ತು, ನಾನು ಮಾಡಿದೆ. ಹಾಗಾಗಿ ನಾವು ಎಂತ ಯೋಚನೆ ಮಾಡ್ಬೇಕಂದ್ರೆ, ನಾನು ಇನ್ಸಿಗ್ನಿಫಿಕೆಂಟ್, ಏನೂ ಅಲ್ಲ. ಈಗ ನಾನಿಲ್ಲಿ ಸೇವೆ ಮಾಡ್ತಾ ಇದ್ದೇನೆ, ಈಗ ನಾನು ಮಾಡದಿದ್ರೆ, ನಾನೀಗ ಬಿಟ್ಟು ಹೋದ್ರೆ ಭಗವಂತ ಇನ್ನೊಬ್ಬನನ್ನು ಈ ಸೇವೆಗೆ ನೇಮಕ ಮಾಡ್ತಾನೆ. ಅವನಿಗೆ ಎಂತಂದ್ರೆ, ಈಗ ನಮ್ಗೆ, ಈಗ ನಮ್ಮ ಯಾವುದೊಂದು ಕಂಪನಿ ಇದ್ರೆ ನಮ್ಗೆ ಜನ ಬೇಕು, ನಾವು ಆ್ಯಡ್ ಆಗ್ಬೇಕು, ಇನ್ನೊಬ್ರಿಗೆ ಹೇಳ್ಬೇಕು, ಇದೆಲ್ಲ ಮಾಡ್ಬೇಕು, ಮತ್ತೆ ಅಲ್ಲಿ ಜನ ಬರ್ತಾರೆ, ಮತ್ತೆ ನಾವು ಸಿಲೆಕ್ಟ್ ಮಾಡ್ಬೇಕು, ತುಂಬಾ ನಮ್ಗೆ ಜಂಜಾಟ, ತುಂಬಾ ಅಂದ್ರೆ ತುಂಬಾ ಕಷ್ಟ ನಮ್ಗೆ. ಅದರ ಹಿಂದೆ ನಾವು ಎಷ್ಟು ತುಂಬಾ ನಾವು ಅದರಿಂದ ಹೋಗ್ಬೇಕು. ಆದ್ರೆ ಭಗವಂತನಿಗೆ ಹಾಗೆ ಅಲ್ಲ. ಭಗವಂತನಿಗೆ ರಪ್ಪ ಸಿಲೆಕ್ಟ್ ಮಾಡ್ಬೋದು ಅವನಿಗೆ. ಹಾಗಾಗಿ ಈಗ ಒಂದು ಕ್ಯಾಂಡಿಡೇಟ್ ಹೋಯ್ತು, ಈಗ ದೇವಸ್ಥಾನ ಸೇವೆ ಮಾಡುವ ಒಬ್ಬ ಹೋದ, ಭಗವಂತ ಇನ್ನೊಬ್ಬನ ಬರ್ತಾನೆ. ಈಗ ಅವನೆಂತ ಎಣಿಸುವಂಥದ್ದು, ಎಸ್ ನಾನು ಸೇವೆ ಮಾಡ್ತಾ ಇದ್ದೆ, ನನ್ನಿಂದಲೇ ನಡೀತಾ ಇತ್ತು. ಇಲ್ಲ, ದೇವರಿಗೆ ತುಂಬಾ ಜನ ಇದ್ದಾರೆ, ಇನ್ನೊಬ್ಬನ ಕರೀತಾನೆ. ಈ ಭಾವನೆ ನಮ್ಗೆ ಬಂದ್ರೆ ಗೊತ್ತಾಗ್ತದೆ ನಾನು ಏನು ಅಲ್ಲ ಅಂತ. ಈಗ ನಾವು ಬಾಯಿ ಮಾತಲ್ಲಿ ಹೇಳ್ಬೋದು ನಾನು ಏನು ಅಲ್ಲ ಅಂತ, ಬಾಯಿ ಮಾತಲ್ಲಿ ಹೇಳ್ಬೋದು, ಆದರೆ ಸಾಕ್ಷಾತ್ಕಾರ ಆಗ್ಬೇಕು. ಸುಮ್ಮನೆ ಎಸ್ ನಾನು ಏನು ಅಲ್ಲ, ಆದ್ರೆ ಮಾಡುವುದೆಲ್ಲ ತುಂಬಾ ಅಹಂಕಾರ, ಎಸ್ ನಾನೇ ಮಾಡಿದ್ದು, ನನಗೆ ಹೆಸರು ಬೇಕು, ಎಲ್ಲರಿಗೂ ನಾವು ಮೆಸೇಜ್ ಮಾಡುವಂಥದ್ದು, ಎಸ್ ನಾನು ಇಷ್ಟು ಕಲೆಕ್ಟ್ ಮಾಡಿದೆ, ನಾನು ಇಂದ ಮಾಡಿದೆ, ಇದು ಮಾಡಿದೆ. ಬೇರೆ ಮಾಡುವ ನಮ್ಮ ವ್ಯವಹಾರ ಎಲ್ಲ ನಮ್ಗೆ ಮಾನ ಪೂಜೆ ಪ್ರತಿಷ್ಠೆ ಬೇಕು, ಅದು ಹೇಳುವಂಥದ್ದು ನಾನು ಎಲ್ಲ ನನಗೆ ಬೇಡ ಮಾನ ಪೂಜೆ ಪ್ರತಿಷ್ಠೆ, ಈ ರೀತಿ ಆಗ್ತದೆ. ಹಾಗೆ ದೇಹದ ಕಲ್ಪನೆಗಳೆಲ್ಲ ಮುಳುಗಿ ಹೋಗುವ ಅರಿವಾಗುವುದಿಲ್ಲ. ದೇಹಾತ್ಮ ಕಲ್ಪನೆಯನ್ನು ಹೋಗಲಾಡಿಸೋಕ್ಕಾಗಿ ಭಗವದ್ ಉಪದೇಶಿಸಲಾಗಿದೆ. ಹಾಗಾಗಿ ದೇಹದ ಭಾವನೆಯಲ್ಲಿ ನಾವು ಎಲ್ಲಿ ತನಕ ಇರ್ತೇವೆ, ನಮ್ಗೆ ಈ ಮಾನ ಪೂಜೆ ಪ್ರತಿಷ್ಠೆ ಎಲ್ಲ ಬೇಕು. ನಾವು ದೇಹದಿಂದ ಆಚೆ ಬರಬೇಕು, ಅಂದ್ರೆ ನಾನು ಏನೂ ಅಲ್ಲ, ಏನೂ ಅಲ್ಲ ಬಾಯಲ್ಲಿ ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ, ಏನೂ ಅಲ್ಲ ಅಂತ ನಾವು ನಮಗೆ ಸಾಕ್ಷಾತ್ಕಾರ ಆಗಬೇಕು. ಅದು ಆಗುವುದು ಹೇಗೆ? ಭಗವಂತನ ಸೇವೆಯಿಂದ. ಈ ತಿಳುವಳಿಕೆಯನ್ನು ಭಗವಂತನಿಂದ ಪಡೆಯುವುದಕ್ಕೆ ಅರ್ಜುನ ತನ್ನ ಇಂಥ ಸ್ಥಿತಿಯಲ್ಲಿ ಇರಿಸಿಕೊಂಡ. ನೋಡಿ, ದೇಹದ ಕಲ್ಪನೆಯಿಂದ ಆತ್ಮದ ಕಲ್ಪನೆಗೆ. ಆಕ್ಚುಲಿ ಅವನಿಗೆ ತಿಳುವಳಿಕೆ ಇತ್ತು, ಯಾರಿಗೆ? ಅರ್ಜುನ ನಿತ್ಯ ಸಿದ್ಧ. ಆದ್ರೆ ಭಗವಂತ ಅವನನ್ನು ಆ ಸ್ಟೇಜಿಗೆ ತಂದದ್ದು ಯಾಕೆಂದ್ರೆ ಅವನಿಗೆ ಭಗವದ್ ಉಪದೇಶ ಮಾಡ್ಬೇಕು. ಇದು ಭಗವಂತನ ಪ್ಲಾನ್. ಈಗ ನಮ್ಮಲ್ಲಿ ಆಗುವಂಥದ್ದು ಭಗವಂತನ ಪ್ಲಾನ್ ಅಲ್ಲ, ಮಾಯೆಯ ಪ್ಲಾನ್. ನಾವು ಮಾಯೆ ಅಂಡರ್ ಇದ್ದೇವೆ. ಮಹಾಮಾಯ ದೇವಿ ಅವಳು ನಮ್ಮನ್ನು ಕುಣಿಸ್ತಾ ಇದ್ದಾಳೆ. ಆದ್ರೆ ಶುದ್ಧ ಭಕ್ತರು ಹಾಗೆಲ್ಲ, ಶುದ್ಧ ಭಕ್ತರು ಕೃಷ್ಣ ಅಂಡರ್ ಇದ್ದಾರೆ, ಕೃಷ್ಣ ಅವರನ್ನು ಕುಣಿಸುವಂಥದ್ದು.
ಹಾಗಾಗಿ ಇಂಥ ಸ್ಥಿತಿಯಲ್ಲಿ ಇರಿಸಿಕೊಂಡ ನೋಡಿ. ಬದುಕಿನ ದೈಹಿಕ ಕಲ್ಪನೆಯಿಂದ ಬಿಡುಗಡೆ ಹೊಂದಬೇಕು. ನಾವು ದೇಹದ ಭಾವನೆಯಿಂದ ಆಚೆ ಬರಬೇಕು. ಈಗ ಮೊದಲ ಅಧ್ಯಾಯ ಅಂತ ದೇಹದ ಭಾವನೆ, ಟೋಟಲಿ ಅದು ದೇಹದ ಭಾವನೆ. ಅರ್ಜುನ ಹೇಳೋದು ನಾನು ಯುದ್ಧ ಮಾಡುವುದಿಲ್ಲ, ಕೌರವರು ನಮ್ಮವರು, ದೇಹ, ಮೀ ಆ್ಯಂಡ್ ಮೈಂಡ್, ಮೀ 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 ಕಾನ್ಷಿಯಸ್ನೆಸ್. ಹಾಗಾಗಿ ನಾವು ದೇಹದ ಭಾವನೆಯಿಂದ ಆಚೆ ಬರ್ಬೇಕಂದ್ರೆ 2ನೇ ಅಧ್ಯಾಯದಲ್ಲಿ ಭಗವಂತ ಆತ್ಮದ ಬಗ್ಗೆ ಹೇಳ್ತಾನೆ. ಆಧ್ಯಾತ್ಮಿಕವಾದಿಗೆ ಇದೇ ಮೊದಲನೇ ಕ್ರಿಯೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು 2ನೇ ಅಧ್ಯಾಯದಲ್ಲಿ ವೇರ್ ಮೊರಾಲಿಟಿ ವೇರ್ ಮೊರಾಲಿಟಿ ಅಂಡ್ಸ್ ಗೀತಾ ಬಿಗಿನ್ಸ್. ಅಂದ್ರೆ ಮೊದಲ ಅಧ್ಯಾಯ ನೀತಿ ಕ್ಷಣ, ದೇಹದ ಭಾವನೆ. ಹೆಚ್ಚಿನ ಆಧ್ಯಾತ್ಮಿಕ ಸಂಸ್ಥೆಗಳೆಲ್ಲ ಅದೇ ಮೊದಲ ಅಧ್ಯಾಯದಲ್ಲಿ ಉಂಟು. ಅದೇ 2ನೇ ಅಧ್ಯಾಯ ಆತ್ಮದ ಬಗ್ಗೆ. ಹಾಗೆ ನಾವು ಆಧ್ಯಾತ್ಮಿಕವಾದಿಗೆ ಇದೇ ಮೊದಲನೇ ಅಂದ್ರೆ ದೇಹದಿಂದ ನಾವು ಆಚೆ ಬರಬೇಕು. ಸ್ವತಂತ್ರನಾಗಲು ಬಯಸುವವನು, ಮುಕ್ತನಾಗಲು ಬಯಸುವವನು ತಾನು ಈ ಜಡ ದೇಹವಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ನಮಗೆ ಸ್ವತಂತ್ರ ಆಗ್ಲಿಕ್ಕೆ ಇಚ್ಛೆ, ನಮಗೆ ಮುಕ್ತರಾಗ್ಲಿಕ್ಕೆ ಇಚ್ಛೆ, ಇದೆಲ್ಲ ನಾವು ಮಾಡ್ಬೇಕಿದ್ರೆ ನಾವು ದೇಹದಿಂದ ಆಚೆ ಬರಬೇಕು, ಆತ್ಮ ನೆಲೆಗೆ. ಮುಕ್ತಿ ಎಂದರೆ ಭೌತಿಕ ಪ್ರಜ್ಞೆಯಿಂದ ಬಿಡುಗಡೆ ನೋಡಿ. ಹಾಗಾಗಿ ಮುಕ್ತಿ ನೀವು ಪಡೆಯುವುದಾದ್ರೆ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ಬೇಕಂದಿಲ್ಲ, ಆಧ್ಯಾತ್ಮಿಕ ಲೋಕ ಹೋಗ್ಬೇಕಂದಿಲ್ಲ, ಇಲ್ಲೇ ನೀವು ಪಡೆಯುವುದು. ಹೇಗೆ? ಭೌತಿಕ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆ ಆಗಿ ಮುಕ್ತಿ ಸಿಕ್ಕೇ ಆಗಿದೆ ನಿಮಗೆ, ಅಲ್ಲೇ ಆಯ್ತು. ಶ್ರೀಮದ್ ಭಾಗವತದಲ್ಲಿಯೂ ಮುಕ್ತಿಯ ವಿವರಣೆ ಇದೆ. ಮುಕ್ತಿ ಇತ್ವ ಅನ್ಯತಾ ರೂಪಂ ಸ್ವರೂಪೇನ ವ್ಯವಸ್ಥಿತ. ಹೀಗೆಂದ್ರೆ ಈ ಐಹಿಕ ಜಗತ್ತಿನ ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಿ ಪರಿಶುದ್ಧ ಪ್ರಜ್ಞೆಯಲ್ಲಿ ನಿಷ್ಠೆಯನ್ನು ಪಡೆಯುವುದು. ಅಂದ್ರೆ ಕಲುಷಿತ ಪ್ರಜ್ಞೆಯಿಂದ ಇಂದ್ರ ಸುಖ, ಪರಿಶುದ್ಧ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆ. ಹಾಗೆ ಅಲ್ಲಿ ನಿಮಗೆ ಮುಕ್ತಿ ಸಿಕ್ಕಿ ಆಯ್ತು. ಭಗವದ್ಗೀತೆ ಎಲ್ಲ ಉಪದೇಶದ ಉದ್ದೇಶವು ಈ ಪರಿಶುದ್ಧ ಪ್ರಜ್ಞೆಯನ್ನು ಜಾಗರಿಸಿಕೊಳ್ಳುವುದು. ಹಾಗಾಗಿ ಭಗವದ್ ಉಪದೇಶ ಅಂದ್ರೆ ಹೇಗೆ ನಾವು ಕೃಷ್ಣ ಪ್ರಜ್ಞೆಯನ್ನು ಹೊಂದುವಂಥದ್ದು, ಇದೇ ಉದ್ದೇಶ. ಆದುದರಿಂದಲೇ ಗೀತಾ ಉಪದೇಶ ಕೊನೆಯ ಘಟ್ಟದಲ್ಲಿ ಕೃಷ್ಣನ ಅರ್ಜುನನು ಈಗ ನಿನ್ನ ಪ್ರಜ್ಞೆ ಪರಿಶುದ್ಧವಾಯಿತೆ ಎಂದು ಕೇಳುವುದನ್ನು ನೋಡುತ್ತೇವೆ. ಪರಿಶುದ್ಧಗೊಂಡ ಪ್ರಜ್ಞೆ ಅಂದರೆ ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ನಡೆಯುವುದು. ಪರಿಶುದ್ಧ ಪ್ರಜ್ಞೆ ಅಂದ್ರೆ ಭಗವಂತ ಅಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಆ ರೀತಿ ನಡೆಯುವಂಥದ್ದು. ಪರಿಶುದ್ಧ ಪ್ರಜ್ಞೆಯ ಸಾರ ಸರ್ವಸ್ವವು ಇದೆ. ಭಗವಂತನ ವಿಭಿನ್ನ ಅಂಶವಾದಿಂದ ನಮಗೆ ಪ್ರಜ್ಞೆಯು ಇದ್ದೇ ಇದೆ. ನಮ್ಮಲ್ಲಿ ಪ್ರಜ್ಞೆ ಉಂಟು, ಆದರೆ ಈಗ ಕೃಷ್ಣ ಪ್ರಜ್ಞೆ ಅಲ್ಲ, ಕಲುಷಿತವಾಗಿದೆ. ಆದರೆ ನಾವು ಕೀಳು ಗುಣಗಳಿಂದ ಪ್ರಭಾವಿತರಾಗಿರುವ ಸಾಧ್ಯತೆ ಇದೆ. ಆದರೆ ಭಗವಂತನು ಪರಾತ್ಮನು, ಆದ್ದರಿಂದ ಈ ಬಗ್ಗೆ ಪ್ರಭಾವಕ್ಕೆ ಎಂದು ಒಳಗಾಗುವುದು. ನಾವೀಗ ಕೀಳು ಗುಣದಲ್ಲಿದ್ದೇವೆ, ಅಂದ್ರೆ ಸತ್ವರಜಸ್ತಮ. ನಾವು ಈ ಗುಣದಿಂದ ಆಚೆ ಬರಬೇಕು, ಶುದ್ಧ ಸತ್ವಕ್ಕೆ ಬರಬೇಕು. ಭಗವಂತನಿಗೂ ಅಲ್ಪಜೀವಿಗಳು ಇದೇ ವ್ಯತ್ಯಾಸ ನೋಡಿ. ಅವ ಯಾವಾಗಲೂ ಈ ಗುಣಗಳ ಒಳಗೆ ಬರುವುದಿಲ್ಲ, ನಾವು ಈ ಗುಣದಲ್ಲಿ ಇದ್ದೇವೆ. ಎಸ್, ಹರೇ ಕೃಷ್ಣ. ಇನ್ನೊಂದು ಪ್ಯಾರ ಮಾಡುವ. ಓಕೆ, ಈ ಪ್ರಜ್ಞೆ ಎಂದರೇನು? ನಾನು ಇದ್ದೇನೆ ಎನ್ನುವುದಕ್ಕೆ ಈ ಪ್ರಜ್ಞೆ. ಹಾಗಾದರೆ ನಾನು ಯಾರು? ಕಲುಷಿತ ಪ್ರಜ್ಞೆ ನಾನು ಇದ್ದೇನೆ ಎನ್ನುವುದರ ಅರ್ಥ ನನ್ನ ಕಣ್ಣು ಕಾಣುವುದಕ್ಕೆಲ್ಲ ನಾನೇ ಪ್ರಭು, ಭೋಗಿಸುವ ನಾನೇ ಎನ್ನುವುದು. ಪ್ರತಿಯೊಂದು ಜೀವಿಯು ತಾನೇ ಐಹಿಕ ಜಗತ್ತಿನ ಒಡೆಯ ಮತ್ತು ಸೃಷ್ಟಿಕರ್ತ ಎಂದು ಭಾವಿಸ್ತಾನೆ. ಅದರಿಂದಲೇ ಜಗತ್ತು ಸಾಗುತ್ತದೆ. ಭೌತಿಕ ಪ್ರಜ್ಞೆಗೆ 2 ಮಾನಸಿಕ ಭಾಗಗಳುಂಟು. ಒಂದು ನಾನೇ ಸೃಷ್ಟಿಕರ್ತ ಎನ್ನುವುದು, ಇನ್ನೊಂದು ನಾನೇ ಭೋಗಿಸುವನು ಎನ್ನುವುದು. ಆದರೆ ವಾಸ್ತವವಾಗಿ ಸೃಷ್ಟಿಕರ್ತನು ಭಗವಂತನೇ ಮತ್ತು ಭೋಗಿಸುವನು ಭಗವಂತ. ಭಗವಂತನ ವಿಭಿನ್ನಾಂಶವಾದ ಜೀವಿಯು ಸೃಷ್ಟಿಕರ್ತನೂ ಅಲ್ಲ, ಭೋಗಿಸುವವನು ಅಲ್ಲ. ಅವನು ಸಹಕರಿಸುವವನು ಮಾತ್ರ. ಅವನು ಸೃಷ್ಟಿಯಾಗಿದ್ದಾನೆ ಮತ್ತು ಭೋಗಿಸಲ್ಪಡುತ್ತಾನೆ. ಉದಾಹರಣೆಗೆ, ಒಂದು ಯಂತ್ರದ ಭಾಗವು ಇಡೀ ಯಂತ್ರದೊಂದಿಗೆ ಸಹಕರಿಸುವುದು. ದೇಹದ ಒಂದು ಭಾಗವು ಇಡೀ ದೇಹದೊಂದಿಗೆ ಸಹಕರಿಸುವುದು. ಕೈಗಳು, ಕಾಲುಗಳು, ಕಣ್ಣುಗಳು ಮೊದಲಾದವೆಲ್ಲ ದೇಹದ ಭಾಗಗಳು. ಆದರೆ ಅವು ವಾಸ್ತವವಾಗಿ ಭೋಗಿಸುವುದಿಲ್ಲ. ಭೋಗಿಸುವುದು ಹೊಟ್ಟೆ. ಕಾಲುಗಳು ಚಲಿಸುತ್ತದೆ, ಕೈಗಳು ಆಹಾರವನ್ನು ತೆಗೆದುಕೊಳ್ಳುತ್ತದೆ, ಹಲ್ಲುಗಳು ಅಗಿಯುತ್ತದೆ. ದೇಹದ ಎಲ್ಲಾ ಭಾಗಗಳು ಹೊಟ್ಟೆಯನ್ನು ತೃಪ್ತಿಪಡಿಸಲು ನಿರತವಾಗಿದೆ. ಇದಕ್ಕೆ ಕಾರಣ ದೇಹದ ವ್ಯವಸ್ಥೆಗೆ ಪುಷ್ಟಿ ನೀಡುವ ಮುಖ್ಯ ಭಾಗ ಹೊಟ್ಟೆ. ಆದ್ದರಿಂದ ಎಲ್ಲವೂ ಹೋಗುವುದು ಹೊಟ್ಟೆಗೆ. ಮರವನ್ನು ಪೋಷಿಸಲು ಬೇರುಗಳಿಗೆ ನೀರೆರೆಯುತ್ತೇವೆ, ದೇಹವನ್ನು ಪೋಷಿಸಲು ಹೊಟ್ಟೆಗೆ ಆಹಾರ ಕೊಡುತ್ತೇವೆ. ಏಕೆಂದರೆ ದೇಹವು ಆರೋಗ್ಯವಾಗಿರಬೇಕಾದ್ರೆ
ದೇಹದ ಭಾಗಗಳು ಒಟ್ಟಿಗೆ ಆಹಾರ ನೀಡಲು ಸಹಕರಿಸಬೇಕು. ಹಾಗೆ ಭೋಗಿಸುವವನು ಸೃಷ್ಟಿಕರ್ತನು ಭಗವಂತನೇ. ಅಧೀನ ಜೀವಿಗಳಾದ ನಾವು ಇರುವುದೇ ಆತನ ಸಂತೃಪ್ತಿಗಾಗಿ, ಪರಸ್ಪರ ಸಹಕರಿಸಿ ಕೆಲಸ ಮಾಡುವುದಕ್ಕಾಗಿ. ಹೊಟ್ಟೆಯು ತೆಗೆದುಕೊಂಡ ಆಹಾರವು ದೇಹದ ಇತರ ಎಲ್ಲ ಭಾಗಗಳಿಗೆ ನೆರವಾಗುವಂತೆ ಈ ಸಹಕಾರ ವಾಸವಾಗಿ ನಮಗೆ ಸಹಾಯ ಮಾಡುತ್ತದೆ. ಕೈ ಬೆರಳುಗಳು ಆಹಾರವನ್ನು ಹೊಟ್ಟೆಗೆ ಕೊಡದೆ ತಾವೇ ತೆಗೆದುಕೊಳ್ಳಬೇಕೆಂದು ಯೋಚಿಸಿದರೆ ಅವಕ್ಕೆ ಸೋಲಾಗುತ್ತದೆ. ಸೃಷ್ಟಿ ಮತ್ತು ಭೋಗಿಸುವುದು ಎರಡಕ್ಕೂ ಭಗವಂತನ ಕೇಂದ್ರ. ಜೀವಿಗಳು ಸಹಕರಿಸುತ್ತಾರೆ. ಸಹಕಾರದಿಂದ ಜೀವಿಗಳಿಗೆ ಸವಿಯಲು ಸಾಧ್ಯವಾಗುತ್ತದೆ. ಈ ಸಂಬಂಧವು ಒಡೆಯ ಸೇವಕರ ಸಂಬಂಧದಂತೆಯೂ ಹೌದು. ಒಡೆಯನಿಗೆ ತೃಪ್ತಿಯಾದರೆ ಸೇವಕನಿಗೆ ತೃಪ್ತಿಯಾಗುತ್ತದೆ. ವ್ಯಕ್ತವಾದ ವಿಶ್ವವನ್ನು ಸೃಷ್ಟಿಸಿದ ಭಗವಂತನಲ್ಲಿ ಸೃಷ್ಟಿಸುವ ಪ್ರವೃತ್ತಿ ಮತ್ತು ಸವಿಯುವ ಪ್ರವೃತ್ತಿ ಎರಡೂ ಇರುತ್ತದೆ. ಆದ್ದರಿಂದ ಈ ಐಹಿಕ ಜಗತ್ತನ್ನು ಸೃಷ್ಟಿಸುವ ಮತ್ತು ಸವಿಯುವ ಪ್ರವೃತ್ತಿಗಳು ಜೀವಿಗಳಲ್ಲಿಯೂ ಇರುತ್ತದೆ. ಆದರೂ ಭಗವಂತನಿಗೆ ತೃಪ್ತಿಯಾಗಬೇಕು. ಅಂದ್ರೆ ಇಲ್ಲಿ ಎಂತ ಹೇಳುವಂಥದ್ದು, ಸೇವಕ ಯಜಮಾನ. ಯಾರು ಸೇವಕ, ಯಾರು ಯಜಮಾನ? ಯಾರು ಸೇವಕ, ಯಾರು ಯಜಮಾನ? ಈಗ ಭೌತಿಕ ಲೋಕದಲ್ಲಿ ನಮ್ಮ ಯೋಚನೆ ಹೇಗೆ ಅಂದ್ರೆ, ನಾನು ಯಜಮಾನ, ಇದು ನಮ್ಮ ಯೋಚನೆ. ಯಜಮಾನ ನಾನು ಅಂತ. ಒಂದು ನಿಮಿಷ. ಎಸ್, ಭೌತಿಕ ನೆಲೆಯಲ್ಲಿ ನಾನು ಯಜಮಾನ. ಆಕ್ಚುಲಿ ಯಜಮಾನ ಭಗವಂತ, ನಾವು ಸೇವಕ. ಪ್ರಭು ಲಾಸ್ಟ್ಗೆ ಹೇಳ್ತಾರೆ ಯಜಮಾನ ಮತ್ತೆ ಸೇವಕ. ಈಗ ಮೆಟೀರಿಯಲ್ ಕಾನ್ಷಿಯಸ್ನೆಸ್ ಅಂದ್ರೆ ಅವ ಸೇವಕನಾಗ್ಲಿಕ್ಕೆ ಇಚ್ಛೆ ಇಲ್ಲ ಅವನಿಗೆ. ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ ಅಂದ್ರೆ, ಆಧ್ಯಾತ್ಮಿಕ ಪ್ರಜ್ಞೆ ಅಂದ್ರೆ, ಎಸ್ ನಾನು ಸೇವಕ, ಧೈರ್ಯದಲ್ಲಿ ಹೇಳ್ತಾನೆ. ಈಗ ನಾನು ನೀವು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. 2014 ಸ್ಟಾರ್ಟಿಂಗ್ ಜನವರಿ ನಾನು ಮತ್ತೆ ಒಂದು ನಿಟ್ಟೆಯ 3 ಸ್ಟೂಡೆಂಟ್ಸ್, ನಾವು ಇಲ್ಲಿ ವಾಮಂಜೂರ್ ಹತ್ರ ಅಮೃತೇಶ್ವರ ದೇವಸ್ಥಾನ ಅಂತ ಉಂಟು. ಅಲ್ಲಿ ಎಂತ ಹೇಳುವಂಥದ್ದು, ಜೀರ್ಣೋದ್ಧಾರ, ಬ್ರಹ್ಮಕಲಶ ಅದಕ್ಕೆ ಹೋದದ್ದು ಪುಸ್ತಕ ವಿತರಣೆಗೆ. 2014 ಅಲ್ಲಿ. ಹಾಗೆ ಟ್ರಕ್ ಇಟ್ಕೊಂಡು ನಾನು ಹೋದೆ. 3 ಸ್ಟೂಡೆಂಟ್ಸ್ ಬಂದರು. ಒಬ್ಬ ಸ್ಟೂಡೆಂಟ್ ನಿಟ್ಟೆ ಅವಲ್ಲ, ಇಲ್ಲಿ ಅವ ಟೆಂಪಲ್ ಇದೆ, ಅವ ಸ್ವಲ್ಪ ಡಿಪ್ರೆಷನ್ ಪೇಷಂಟ್. ಹಾಗೆ ಅಲ್ಲಿ ಪಕ್ಕದಲ್ಲಿ ಯಾವುದೋ ಸ್ಕೂಲಲ್ಲಿ ಅವ ಕಲ್ತದಂತೆ. ಕ್ಯಾಪ್ ಆಗಿದೆ, ಮತ್ತೆ ಕೌಂಟರ್ ಹತ್ರ ಬರಲೇ ಇಲ್ಲ. ಕ್ಯಾಪ್ ಹಾಕಿ ಮುಖ ತೋರಿಸ್ತಾ ಇರಲಿಲ್ಲ. ಆಕ್ಚುಲಿ ನನ್ನ ತಾಯಿ ಮನೆ ಆ ದೇವಸ್ಥಾನದ ಪಕ್ಕದಲ್ಲಿ, ನನ್ನ ತಾಯಿ ಮನೆ, ನನ್ನ ಫುಲ್ಲು ರಿಲೇಟಿವ್ಸ್ ಇದ್ರು. ನಾನು ಧೋತಿ ಕುರ್ತಾ ಹಾಕಿ, ತಿಲಕ್ ಹಾಕಿ, ಕಂಟಿ ಮಾಲೆ ಹಾಕಿ, ಶಿಕಾಯಿ ಇಟ್ಟು ಓಪನ್ ಆಗಿ ಪುಸ್ತಕ ವಿತರಣೆ ಮಾಡ್ತಾ ಇದ್ದೆ. ಆದ್ರೆ ಅವ ತಪ್ಪಿಸಿ ಮತ್ತೆ ನನಗೆ ಲಾಸ್ಟ್ ಗೊತ್ತಾಯ್ತು. ಹೇಳ್ತಾನೆ, ನಮ್ಗೆಲ್ಲರೂ ನೋಡ್ತಾರೆ, ನಂದೆಲ್ಲ ಕ್ಲಾಸ್ಮೇಟ್ಸ್ ಅವರು ಇವರೆಲ್ಲಿದ್ದಾರೆ. ಈಗ ನಿಜವಾದ ಪ್ರಜ್ಞೆ ಅಂತ, ನಾನು ಸೇವಕ. ನಾನಲ್ಲಿ ಹೇಳಿದೆ, ನಾವು ಭಗವಂತನ ಸೇವಕ, ನಾವು ಯಾಕೆ ಹೆದರ್ಬೇಕು? ಅವರಿವರಿಗೆ ನಾವು ಯಾಕೆ ಹೆದರ್ಬೇಕು? ಹಾಗೆ ನಾವು ಬದುಕಿ ಏನು ಪ್ರಯೋಜನ? ಅವ ನೋಡ್ತಾನೆ, ಇವ ನೋಡ್ತಾನೆ. ನಾವೇನು ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗೆ ಹೋಗುದಲ್ಲ. ಈಗ ಮಕ್ಕಳೆಲ್ಲ 18-19 ವರ್ಷದ ಮಕ್ಕಳೆಲ್ಲ ಆರಾಮ್ಸೆ ಹೋಗ್ತಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗೆ. ನಾಚಿಕೆ ಕೂಡ ಆಗುದಿಲ್ಲ, ಏನಾಗುದಿಲ್ಲ. ಅವ್ರು ನೋಡ್ತಾರೆ, ಇವ್ರು ನೋಡೋದಿಲ್ಲ. ಅದ್ಮೇಲೆ ಸ್ವಲ್ಪ ಕುಡ್ದ ಮೇಲೆ ಅಂತೂ ರಿಲೇಟಿವ್ಸ್ ಯಾರಿದ್ರು ಕೂಡ ಅವರಿದ್ರು
ಜೋರು ಮಾತಾಡ್ತಾರೆ, ಅಂದ್ರೆ ಆ ರೀತಿ ಮಾಡ್ತಾರೆ ಅದು. ಆದ್ರೆ ಇಲ್ಲಿ ನಮ್ಗೆ ನಾಚಿಕೆ, ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಅಂತಂದ್ರೆ ನಾನು ಸೇವಕ ಅಲ್ಲ, ನಾನು ಸೇವಕ ಅಲ್ಲ. ಆಕ್ಚುಲಿ ನಾವು ಸೇವಕ. ಅವರಿಗೆ ನಾವು ಯಾಕೆ ಹೆದರ್ಬೇಕು? ಅವ ನೋಡ್ತಾನೆ, ಇವ ನೋಡ್ತಾನೆ, ಇವ ನೋಡ್ತಾನೆ. ನಾವು ಭಗವಂತನ ಸೇವಕ, ನಾವು ಯಾಕೆ ಹೆದರುವಂಥದ್ದು? ಎಂಥದೇ ಹೇಳಿ ಅವ, ಎಂಥದೇ ಹೇಳಿ, ಜಾಸ್ತಿ ಹೇಳಿ ಅವ ವೈಷ್ಣವ ಅಪರಾಧ ಕೂಡ ಮಾಡ್ತಾನೆ. ಹಾಗಾಗಿ ನಾವು ಅವರಿಗೆ ಕೃಪೆ ತೋರಿಸ್ಬೇಕು, ನಾವು ಅವರಿಗೆ ಕೃಪೆ ತೋರಿಸ್ಬೇಕು. ಏಕೆಂದ್ರೆ ವೈಷ್ಣವ ಅಪರಾಧ ದೊಡ್ಡ ಅಪರಾಧ. ಹಾಗೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ವೈಷ್ಣವ ಎಂತ ಅಂತ ಗೊತ್ತಿಲ್ಲ, ಅದು ಬೇರೆ ವಿಷಯ. ಆದ್ರೆ ಸತ್ತ ಮೇಲೆ ಎಲ್ಲಿ ಹೋಗ್ತೇವೆ ಅಂತ ಕೂಡ ಗೊತ್ತಿಲ್ಲ ಅವರಿಗೆ. ಹಾಗಾಗಿ ನಾವು ಯಾವಾಗ್ಲೂ ಮರ್ಸಿ ತೋರಿಸ್ಬೇಕಂತ ಪ್ರಭುಪಾದರು ಇಲ್ಲಿ. ಎಸ್ ಎಂತಂದ್ರೆ ನಮ್ಮ ಪ್ರಜ್ಞೆಯಲ್ಲಿ ಇರ್ಬೇಕು, ಎಸ್ ನಾನು ಸೇವಕ, ಮತ್ತೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ಎಸ್ ನಾನು ಭಗವಂತನ ಸೇವಕ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಇದು 2013 ನಮ್ಮ ಸಂಡೇ ಫೀಸ್ಟ್, ಸಂಡೇ ಈವ್ನಿಂಗ್ ಫೀಸ್ಟ್. ಒಂದು ಸಂಡೇ ಬರ್ತಾರೆ, ಒಂದು ಎಷ್ಟು 80 ಜನ 100 ಜನ ಎಲ್ಲ ಬರ್ತಾ ಇದ್ರು. ಹಾಗೆ ಸಂಡೇ ಕುಕ್ಕಿಂಗ್ ಶ್ರೀವಾಸ್ ಪ್ರಭು ಮಾಡ್ತಾ ಇದ್ರು, ನಾನು ಹೆಲ್ಪ್ ಮಾಡ್ತಾ ಇದ್ದೆ ಅವರಿಗೆ. ನಾನು ಅವರಿಗೆ ಕಟ್ಟಿಂಗ್ ಎಲ್ಲ ಮಾಡಿ ಕೊಡ್ತಾ ಇದ್ದೆ. ಹಾಗೆ ಅದು ಮಧ್ಯಾಹ್ನ, ಮತ್ತೆ ಸಂಜೆ ಪ್ರೋಗ್ರಾಮ್ ಆದಮೇಲೆ 8:30ಗೆ ಪ್ರೋಗ್ರಾಮ್ ಹೋಗ್ತದೆ. ಎಲ್ಲರೂ ಊಟ ಮಾಡಿ 9 ಗಂಟೆಗೆ ಹೋಗ್ತಾರೆ. ಊಟ ಆದ್ಮೇಲೆ ನಾವು ಒಂದು 7 ಮಂದಿ ಇದ್ದೇವೆ. ನಾವು ಎದುರೇ ಟೆಂಪಲ್ ಎದುರುಗಡೆ ನಾವು ವೆಸಲ್ ಎಲ್ಲ ವಾಶ್ ಮಾಡಬೇಕು. ಹಾಗೆ ವೆಸಲ್ ವಾಶ್ ಮಾಡುವಾಗ ಈಗ ನಾವು ನಮ್ದು ಗೆಸ್ಟ್ ಹೌಸ್ ಉಂಟು, ಅಲ್ಲಿ ಲೇಡೀಸ್ ಹಾಸ್ಟೆಲ್ ಇತ್ತು, ಒಂದು 25-30 ಹುಡುಗಿಯರಿದ್ರು. ಹಾಗಾಗಿ ಅವರು ಸಂಡೇ ಪ್ರೋಗ್ರಾಮ್, ಅವರು ಫಿಲ್ಮ್ಗೆ ಹೋಗಿ ಎಲ್ಲ ಬರ್ತಾರೆ. ಅವ್ರು ಬರುವಂಥದ್ದು 9:30ಗೆ, ಅಂದ್ರೆ ನಾವಲ್ಲಿ ಪಾತ್ರೆ ತೊಳಿತಾ ಇರುವಾಗ ಬರ್ತಾರೆ. ಅದರಲ್ಲಿ ಯಾವ ಹುಡುಗಿ ಕೂಡ ಪಾತ್ರೆ ತೊಳೆದ ಅಭ್ಯಾಸ ಇರ್ಲಿಕ್ಕಿಲ್ಲ. ಅವರು ಹೋಗುವಾಗ ಶೀ ಶೀ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅದು ಎಫೆಕ್ಟ್ ಆಗುದು, ಅದು ಶೀ ಅಂತದ್ದು ಹೇಳಿ ನಮ್ಗೆ ಎಫೆಕ್ಟ್ ಆಗುದಿಲ್ಲ. ಅಂದ್ರೆ ಟೆಂಪಲ್ ಎದುರುಗಡೆ ನಾವು 7 ಮಂದಿ ಪಾತ್ರೆ ತೊಳಿತಾ ಇದ್ದೇವೆ, ನಮ್ಗೆ ಅದು ಎಫೆಕ್ಟೇ ಆಗುದು. ಯಾಕೆ ನಾವು ಭಗವಂತನ ಸೇವಕರು, ಸೇವೆ ಮಾಡುವಂಥದ್ದು. ಯಾಕೆ ಅದರಲ್ಲಿ ನಾಚಿಕೆ ಎಂತ ಆಗ್ಲಿಕ್ಕೆ ಉಂಟದ್ರಲ್ಲಿ? ಅದು ಜನರಿಗೆ ಅದು ಶೀ ಆಗ್ತದೆ. ಇದು ಮೆಟೀರಿಯಲ್ ಕಾನ್ಶಿಯಸ್ನೆಸ್. ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್, ನಾನು ಭಗವಂತನ ಸೇವಕ, ಸೇವೆ ನಾನು ಮಾಡ್ತೇನೆ, ಎಂತ ಆಗ್ಲಿಕ್ಕೆ ಉಂಟು? ಏನು ಧೈರ್ಯದಲ್ಲಿ ಮಾಡ್ಬೇಕು. ಹಾಗಾಗಿ ನಮ್ದೀಗ ಪ್ರಜ್ಞೆ ಚೇಂಜ್ ಆಗ್ಬೇಕು. ಪ್ರಜ್ಞೆ ಈಗ ಎಂತ ಉಂಟು? ಕಲುಷಿತವಾಗಿದೆ. ಭೌತಿಕ ಪ್ರಜ್ಞೆಯಲ್ಲಿ ಇದು ನಾನು ಮಾಡಬಾರ್ದು, ಇದು ನನ್ನ ಕೆಲಸ ಅಲ್ಲ. ಕೃಷ್ಣ ಭಜನೆಯಲ್ಲಿ ಹಾಗೆ ಅಲ್ಲ, ಯಾವ್ದು ಬೇಕಿದ್ರು ಮಾಡುದು. ಕೆಲವು ಸಡನ್ ನನಗೆ ಪ್ರೆಸಿಡೆಂಟ್ ಹೇಳ್ತಾರೆ, ಇವತ್ತಿನ ಕುಕ್ಕಿಂಗ್ ಮಾಡು, ಕುಕ್ಕಿಂಗ್. ಕೆಲವು ಸತಿ ಬೇರೆ ಯಾರು ಇದ್ರೆ ನಾನು ಅವನು ಡ್ರೈವಿಂಗ್ ಮಾಡು, ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಈಗ ನಾವು ವಾಪಸ್ ಈಗ ಬ್ಯಾಂಗ್ಳೂರ್ಗೆ ಹೋಗಿದ್ದು, ಕೆಲವೊಮ್ಮೆ ಎಲ್ಲರಿಗೂ ಕಾಲ್ ಮಾಡು, ಕೆಲವೊಮ್ಮೆ ಅವರನ್ನು ಮೀಟ್ ಮಾಡು. ಅಂದ್ರೆ ಯಾವ ಕೆಲಸ ಕೊಡ್ತಾರೆ ಅದನ್ನ ನಾವು ಮಾಡ್ಬೇಕು. ಮೊನ್ನೆ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರುವಾಗ ಲಾಸ್ಟ್ ಸಂಡೇ ಅಲ್ಲ, ಮೊನ್ನೆ ಸಂಡೇ ಅಲ್ಲ, ಪ್ರೀವಿಯಸ್ ಸಂಡೇ ನಮ್ಮ ಟೆಂಪಲ್ ಲ್ಯಾಂಡ್ ಅಲ್ಲಿ ಇದಿತ್ತು ಪ್ರೋಗ್ರಾಮ್. ಸಡನ್ ಬೆಳಿಗ್ಗೆ ಹೇಳಿದ್ರು, ಈಗ ಹೋಗಿ ಅಲ್ಲಿ ಫುಲ್ಲು ನೋಡಿ ಎಲ್ಲ ಅರೇಂಜ್ ಮಾಡುವಂತ. ಇಮಿಡಿಯೇಟ್ ಹೋದೆ. ಮತ್ತೆ 3 ಗಂಟೆಗೆ ಹೇಳಿದ್ರು, ಎಲ್ಲ ಮುಗಿಸಿ 3 ಗಂಟೆಗೆ ಬರಬೇಕು, DTs 3:30 ಕೊಂಡೋಗ್ಬೇಕು. ಅಲ್ಲಿ ಎಲ್ಲ ಕೆಲಸ ಮುಗಿಸಿದೆ, ಬಂದೆ. ಹಾಗಾಗಿ ನಾವು ಎಂತಂದ್ರೆ ಆರ್ಡರ್ ಅನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು. ನಾನು ಇದೇ ಕೆಲಸ ಮಾಡ್ತೇನೆ, ನನಗೆ 8 ಗಂಟೆಗೆ ಕ್ಲಾಸ್ ಉಂಟು, ಅದನ್ನೇ ತಗೊಳ್ತೇನೆ, ಬೇರೆ ಯಾವ ಇಲ್ಲ. ಸೇವಕ ಅಂದ್ರೆ ಯಾವ ಕೆಲಸ ಕೂಡ ಮಾಡ್ಬೇಕು, ಅದನ್ನೇ ಮಾಡ್ತೇನೆ ಇದನ್ನೇ ಮಾಡ್ತೇನೆ ಇಲ್ಲ. ಯಾವ್ದು ಹೇಳ್ತಾರೆ ರೆಡಿ ಇರ್ಬೇಕು. ಹೇಗಂದ್ರೆ ಅಥ್ಲೆಟ್ಸ್ನವರು ಹೇಗಿರ್ತಾರೆ, ಟೋ ಫಿಂಗರ್ ಅಲ್ಲಿ ಇರ್ತಾರೆ. ರೆಡಿ ಸ್ಟಡಿ ಗೋ ಅಂತ ಹೇಳುವಾಗ ಅವ್ರು ಓಡಿ ಆಯ್ತು. ರೆಡಿ ಸ್ಟಡಿ ಗೋ ಅಂದ್ರೆ ಓಡಿ ಆಯ್ತು. ಹಾಗೆ ನಾವು ಕೂಡ
ಭಗವಂತನ ಸೇವೆಗೆ ಆ ರೀತಿ ಇರಬೇಕು ನಾವು. ಹಾಗಿದ್ರೆ ಮಾತ್ರ ಹಾಗಾಗಿ ಈಗ ಎಂತಂದ್ರೆ ಮೂಲತಃ ನಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ, ತುಂಬಾ ಡಿಸ್ಟ್ರಾಕ್ಷನ್ ಬರ್ತದೆ. ಹೇಳಿದ್ರೆ ನನ್ನ ಮಗಳು ಈಗ SLC, ನನ್ನ ಮಗಳು ಈಗ ಕಾಲೇಜ್, ನನಗೆ ಅವಳ ಹಿಂದೆ ಮಗ ಓದುದಿಲ್ಲ, ಅವನ ಹಿಂದೆ ಇರ್ಬೇಕು, ನನಗೆ ಅದು ತುಂಬಾ ಎಲ್ಲ ಅಡಚಣೆ ಬರ್ತದೆ. ಸೇವೆ ಹೇಳುವಾಗ ನಮ್ಗೆ ಈಗ ನಾನು ತುಂಬಾ ಬ್ಯುಸಿ, ಕೆಲಸದಲ್ಲಿ ಬರುವಾಗ ಲೇಟ್ ಆಗ್ತದೆ, ಈ ರೀತಿ ಎಲ್ಲ ಒಂದೊಂದು ಬರ್ತದೆ ಅಡಚಣೆ, ಒಂದಲ್ಲ ಸುಮಾರು ಬರ್ತದೆ. ಆದ್ರೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಹೇಗಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇದು 2014ರಲ್ಲಿ ನಾವು ಪುತ್ತೂರಿಗೆ ಹೋಗಿದ್ದೆ ಪುಸ್ತಕ ವಿತರಣೆಗೆ. ಅಲ್ಲಿ ಎಂತ ಆಯ್ತು ಅಂದ್ರೆ ನಮಗೆ ಕೌಂಟರ್ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಕಾಂಗ್ರೆಸ್ ಇತ್ತು, ಅಲ್ಲಿ ಯಾರೋ ಕಾಂಗ್ರೆಸ್ ಯಾರೋ ಒಂದು ಕಮಿಟಿ ಅವರು ಎಲ್ಲ ನೀವೆಲ್ಲ ಇದು ಮಾಡೋದು, ವ್ಯಾಪಾರ ಮಾಡೋದು, ಹಣ ಮಾಡೋದು, ಹೋಗಿ ನಡೀರಿ ಹಾಗೆಲ್ಲ ಹೇಳಿದ್ರು. ನಾನಲ್ಲಿ ಬಿಡ್ಲಿಲ್ಲ. ನಾವು ಹಣ ಮಾಡ್ಲಿಕ್ಕೆ ಬಂದದಲ್ಲ, ನಾವು ಪುಸ್ತಕ ರೇಟ್ ಇದು ಕಾಸ್ಟ್ ಎಷ್ಟುಂಟು ಅಷ್ಟಕ್ಕೆ ಮಾರುವಂಥದ್ದು, ಹಣ ಮಾಡೋದಲ್ಲ. ಅದು ಕೂಡ ಅವ್ರು ಕೇಳಲಿಲ್ಲ. ಎಲ್ಲ ಕಮಿಟರು ಅಂದ್ರೆ ನಾನು ಹೇಳುವಂಥದ್ದು ನನ್ನ ಒಂದೇ, ನನ್ಗೆ ಬಿಡ್ಬೇಕು ಇಲ್ಲಿ ಅಂತ ಪುಸ್ತಕ ಹಾಕ್ಲಿಕ್ಕೆ, ಅವರು ಇಲ್ಲ ಅಂತ. ಮತ್ತೆ ನನ್ನ ಎಂತ ಒಂದು ಪರಿಚಯದಿಂದೆಲ್ಲ ಫೋನ್ ಮಾಡಿದೆ. ಲಾಸ್ಟಿಗೆ ಅಲ್ಲಿದೊಬ್ಬರಿಗೆ RSS ಫೋನ್ ಮಾಡಿದೆ, ಅವ್ರು ಇನ್ನೊಬ್ರು ಮಾಡಿ ಅಲ್ಲಿ ಅವ್ರು ಬಂದ್ರು, ಇಮಿಡಿಯೇಟ್ ಬಂದು ಮತ್ತೆ ನನ್ಗೆ ಸಿಕ್ಕಿತ್ತು ಪುಸ್ತಕ ಇದು ಮಾಡ್ಲಿಕ್ಕೆ ಸಿಕ್ತು. ಹೇಗೆ ನಮ್ಗೆ ನಾವು ಓದೋದು ಪ್ರಚಾರ ಮಾಡ್ಲಿಕ್ಕೆ ನಮ್ಗೆ ಅದು ಸಿಗ್ಬೇಕು. ಅಲ್ಲಿ ತನಕ ಹೋಗಿ ಇಲ್ಲಿಂದ 50 ಕಿಲೋಮೀಟರ್ ಹೋಗಿ ನಮ್ಗೆ ಪುಸ್ತಕ ವಿತರಣೆ ಮಾಡಿ ನಾವು ಇದಕ್ಕೆ ಎಂತ ಹೋದದ್ದು, ನಮ್ಮ ಟ್ರಕ್ ಇಟ್ಕೊಂಡು ಹೋದದ್ದು, ಅದಕ್ಕೆ 1,000 ಡೀಸೆಲ್ ಹೋಗ್ತದೆ. ಅಂದ್ರೆ ಅದಕ್ಕೆ ಮೈಲೇಜ್ ಕೊಡುವಂಥದ್ದು 7-8. ನೀವು ಎಣಿಸಿ ಆಗ ಎಷ್ಟಿರೋದು, 70 ರೂಪಾಯಿ ಇತ್ತು. ಹಾಗಾಗಿ 700 ರೂಪಾಯಿ ಹೋಗ್ಲಿಕ್ಕೆ ಆಲ್ಮೋಸ್ಟ್ ಒಂದು 600 ರೂಪಾಯಿ, 600 1,200 ಡೀಸೆಲ್ಗೆ ಬೇಕು. ನಾವು ಪುಸ್ತಕ ಮಾರುವಂಥದ್ದು ಅದರ ರೇಟ್ ಎಷ್ಟು ಅಷ್ಟು, ವ್ಯಾಪಾರ ಅಲ್ಲ. ಆದ್ರೆ ಪ್ರಚಾರ ಆಗ್ಬೇಕಲ್ಲ, ಅಲ್ಲಿ ಹೋಗಿ ನಮ್ಗೆ ಟೇಬಲ್ ಆಗ್ಲಿಕ್ಕೆ ಕೂಡ ನಮ್ಗೆ ಬೇಜಾರಾಗ್ತದೆ. ಮತ್ತೆ ಕಡೆಗೂ ಸಿಕ್ತು, ಕಡೆಗೆ ಸಿಕ್ಕಿ ಒಬ್ಬ ಅಲ್ಲಿ ವಾಪಸ್ ನಮ್ಗೆ ನೋಡಿ ಭಗವಂತದಲ್ಲಿ ಟೆಸ್ಟಿಂಗ್. ಅಲ್ಲಿ ಒಂದು 5 ಮಂದಿ ಒಬ್ಬರು ಗುಂಪಲ್ಲಿ ಬಂದು ಅವರು ಫಸ್ಟಿಗೆ ದೂರದಲ್ಲಿ ತಮಾಷೆ ಮಾಡಿದರು, ಮಾಡ್ಲಿ ಅಪ್ಪ ಅವರಂತ ಆಯ್ತು, ಜೋರು ಆಯ್ತು. ಮತ್ತು ಹತ್ತಿರ ಒಂದು ಕಮೆಂಟ್ಸ್ ಎಲ್ಲ ಪಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್. ಓಕೆ, ಸಹಿಸಿದೆ. ಲಾಸ್ಟ್ಗೆ ಅದರಲ್ಲಿ ಒಬ್ರು ಹೇಳಿ ಬಂದು ಮಾತಾಡಿದ್ರು. ನಾನು ಹೇಳಿದೆ ಭಗವದ್ ತಗೊಳ್ಳಿ ಅಂತ, ನಾನು ಫುಲ್ ಬ್ಯುಸಿ. ಆಗ ಲಾಜಿಕಲ್ ನಾನು ಮಾತಾಡಿದೆ. ನಾನು ಹೇಳಿದೆ ಎಂತ ಅಂದ್ರೆ, ಈಗ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಅದಕ್ಕೆ ನಾನು ಇದನ್ನು ಹೇಳುವಂಥದ್ದು, ನಾವು ನಮ್ಮಲ್ಲಿ ಆಗ್ತದೆ, ಆದ್ರೆ ನಾವು ಮಾಡಲಿಕ್ಕೆ ಹಿಂಜರಿತೇವೆ. ಜನ ಹೇಳಿದ್ರು ನಾನು ಬ್ಯುಸಿ ಅಂತ. ನಾನು ಹೇಳಿದೆ ನೀವೆಂತ ಮಾಡುವಂಥದ್ದು ಫಸ್ಟ್ಗೆ, ಅದು ಯಾಕೆ ನಿಮಗೆ ಹಾಗೆಲ್ಲ ಹೇಳಿದ್ರು, ಹೇಳಿ ಸರ್ ನೀವೆಂತ ಮಾಡೋದು ಹೇಳಿ, ರಿಕ್ವೆಸ್ಟ್ ಮಾಡಿದೆ. ಮತ್ತೆ ಹೇಳಿದೆ ನಾನು ಈಗ ಕೆಲಸ ಮಾಡುವಂಥ. ಎಷ್ಟು ಗಂಟೆ ಕೆಲಸಕ್ಕೆ ಹೋಗುವಂಥದ್ದು? 9:30. ಎಷ್ಟು ಗಂಟೆಗೆ ಬರುವಂಥದ್ದು ಮನೆಗೆ? 5:30. ಓಕೆ, ನೀವು 9:30 5:30 ಬ್ಯುಸಿ. ನಾನು ಕ್ಯಾಲ್ಕುಲೇಟ್ ಮಾಡಿದೆ, 5:30 ಬೆಳಿಗ್ಗೆ 5:30 ತನಕ 12 ಗಂಟೆ, 5:30 ವಾಪಸ್ 9:30 ತನಕ 4 ಗಂಟೆ, ಅಲ್ಲಿಗೆ ಎಷ್ಟಾಯಿತು? 16 ಗಂಟೆ. 16 ಗಂಟೆ ನೀವು ಎಂತ ಮಾಡ್ತೀರಿ ನನಗೆ ಹೇಳಿ. ನಾನು ಮಲಗ್ತೇನೆ, 16 ಗಂಟೆ ಕೂಡ ಮಲಗ್ತೀರಾ? ಇಲ್ಲ, ನಾನು ರಾತ್ರಿ 10 ಗಂಟೆಗೆ ಮಲಗ್ತೇನೆ, 7 ಗಂಟೆಗೆ ಹೇಳ್ತೇನೆ. 10 ಗಂಟೆಗೆ ಮಲಗಿ 7 ಗಂಟೆಗೆ ಹೇಳ್ತೀರಿ, ಓಕೆ ಸರಿ, ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಸರಿ ಅಂತ ಹೇಳಿ. ಎಷ್ಟಾಯ್ತು ಅದರಲ್ಲಿ? 10ರಿಂದ 7 ಅಂದ್ರೆ ಆಲ್ಮೋಸ್ಟ್ 9 ಗಂಟೆ. ಓಕೆ, 9 ಗಂಟೆ ನೀವು ಮಲಗ್ತೀರಿ, ಮತ್ತೆ 7 ಗಂಟೆ ಉಂಟು. ಅದನ್ನು ಎಂತ ಮಾಡ್ತೀರಿ? ಅದು ನನಗೆ ಬರ್ಲಿಕ್ಕೆ, ಮನೆಗೆ ಬರ್ಲಿಕ್ಕೆ ಅರ್ಧ ಗಂಟೆ, ಹೋಗ್ಲಿಕ್ಕೆ ಅರ್ಧ ಗಂಟೆ, 1 ಗಂಟೆ. ಓಕೆ, 1 ಗಂಟೆ ಹೋಯಿತು, ಇನ್ನು 5 ಗಂಟೆ ಎಂತ ಮಾಡ್ತು?
ಅದು ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರದ್ದು ಮಾತಾಡ್ತೇನೆ ಸ್ವಲ್ಪ. ಎಷ್ಟು ಮಾತಾಡ್ತೇನೆ, ತುಂಬ ಮಾತಾಡ್ತೇನೆ. ಟೈಮ್ ಹೇಳಿ ಅಂತ ಹೇಳಿದ್ರು. 1 ಗಂಟೆ 4 ಗಂಟೆ ಎಂತ ಮಾಡ್ತೀರಿ? 4 ಗಂಟೆಯಲ್ಲಿ ನಾನು ಟಿವಿ ನೋಡ್ತೇನೆ. ಎಷ್ಟು ಟಿವಿ ನೋಡ್ತೀರಿ? ನಾನೊಂದು ಅರ್ಧ ಗಂಟೆ 2 ಸೀರಿಯಲ್ ನೋಡಿ. 1 ಗಂಟೆ 3 ಗಂಟೆ 3 ಗಂಟೆಗೆ ಅವ್ನಿಗೆ ಉತ್ತರ ಇಲ್ಲ. 3 ಗಂಟೆ ಉಂಟು ನೋಡಿ. ನಾಳಿದ 3 ಗಂಟೆಯಲ್ಲಿ 10 ನಿಮಿಷ ಜಪ ಮಾಡುವ ಅಂತ ಹೇಳಿದೆ. 10 ನಿಮಿಷ ಬಗೆದು ಓದು ಅಂತ. ಅವನಿಗೆ ಸಿಟ್ಟು ಬಂತು. ಹೋದ 5 ಮಂದಿ ಕೂಡ ಹೋದ್ರು. ಹಾಗಾಗಿ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಮಗೆ ಮಾಡಲಿಕ್ಕೆ ಇಚ್ಛೆ ಇಲ್ಲ. ನಾವು ಹೇಳುವಂಥದ್ದು ನಾನು ಬಿಸಿ, ನಾನು ಹಾಗೆ ಹೀಗೆ ನಾವು ಅದರಲ್ಲಿ ನಾವು ಟೈಮ್ ಹುಡ್ತಾ ಇದ್ರೆ ನಮ್ಗೆ ಉಂಟು ಟೈಮ್. ಹಾಗಾಗಿ ಈಗ ನಾವು ಎಂತ ಮಾಡಬೇಕು? ಕೃಷ್ಣ ಪ್ರಜ್ಞೆ ಆಗ್ಬೇಕು. ಕೃಷ್ಣ ಪ್ರಜ್ಞೆ ಆಗ್ಬೇಕಿದ್ರೆ ನಾವು ಈ ರೀತಿ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಪೇಪರಲ್ಲಿ ಬರಬೇಕಾ, ಇಷ್ಟೊತ್ತಿಗೆ ಎದ್ದೆ, ಇಷ್ಟೊತ್ತಿಗೆ ನಾನು ಜಪ ಮಾಡಿದೆ, ಇಷ್ಟೊತ್ತಿಗೆ ಕ್ಲಾಸ್ ಅಟೆಂಡ್ ಮಾಡಿದೆ, ಮತ್ತೆ ನಾನು ಎಂತ ಕೆಲಸ ಮಾಡಿದೆ, ಮನೆ ಕೆಲಸ ಮಾಡಿದೆ, ಎಷ್ಟು ಗಂಟೆ ಮಾಡಿದೆ, ಈ ರೀತಿ ಬರೀತಾ ಹೋಗಿ. ಮತ್ತೆ 2 ದಿವಸ ಬರೀ, ನಿಮ್ಗೆ ಗೊತ್ತಾಗ್ತದೆ ನೀವು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ಆ ಟೈಮನ್ನು ಕೃಷ್ಣ ಪ್ರಜ್ಞೆ ಯೂಸ್ ಮಾಡಿ. ಸೀರಿಯಸ್ ಆಗಿ ಭಕ್ತಿಶಾಸ್ತ್ರಿ ಅಂದ್ರೆ ಸೀರಿಯಸ್, ಕಲೀರಿ. ನಾವು ಹೇಳುವಂತ ಇಲ್ಲ ಅಂತ ಉಂಟಪ್ಪ. ಹಾಗೆ ಪ್ರಜ್ಞೆ ಎಂದರೆ ನಾನು ಇದ್ದೇನೆ ಅನ್ನೋದಕ್ಕೆ ಈ ಪ್ರಜ್ಞೆ. ಹಾಗಾದ್ರೆ ನಾನು ಯಾರು? ನಾನು ಯಾರಂದ್ರೆ ನಮ್ಗೆ ಗೊತ್ತಿಲ್ಲ. ನಾನು ಅವರ ಹೆಂಡತಿ, ನಾನು ಅವರ ಗಂಡ, ನಾನು ಅವರ ಮಗ, ನಾನು ಅವರ ಮಗಳು, ನಾನು ಸೊಸೆ. ಇದೆಲ್ಲ ದೇಹದ ಭಾವನೆ, ಕಲುಷಿತ ಪ್ರಜ್ಞೆ. ನಾನು ಇದ್ದೇನೆ ಎನ್ನುವುದರ ಅರ್ಥ ನನ್ನ ಕಣ್ಣು ಕಾಣುವುದಕ್ಕೆಲ್ಲ ನಾನೇ ಪ್ರಭು. ನೋಡಿ, ಭೋಗಿಸೋ ನಾನೇ. ಇದು ನಮ್ಮ ದೊಡ್ಡ ತಪ್ಪು. ಪ್ರಭುಪಾದ ಹೇಳುವಂಥದ್ದು ಹೇಗೆಂದ್ರೆ, ನಾವು ಯಾವುದನ್ನು ತ್ಯಜಿಸಬೇಕು? ದ ಡಾಗಿಶ್ ಮೆಂಟಲಿ ದಟ್ ಐ ಆಮ್ ದ ಎಂಜಾಯರ್. ಇದನ್ನು ನಾವು ಅಂದ್ರೆ ನಮ್ದು ವೈರಾಗ್ಯ ನಾವು ಮಾಡ್ಬೇಕು. ಯಾವುದು ವೈರಾಗ್ಯ ಅಂತಂದ್ರೆ ಡಾಗಿಶ್ ಮೆಂಟಾಲಿಟಿ ದಟ್ ಐ ಆಮ್ ದ ಎಂಜಾಯರ್. ನಾಯಿ ಮೆಂಟಾಲಿಟಿ ಐ ಆಮ್ ಎಂಜಾಯರ್. ಎಂಜಾಯರ್ ಭಗವಂತ. ಭಗವಂತ ಭೋಗಿಸುವ. ನೋಡಿ, ನಾನು ಪ್ರಭು, ನಾನೇ ಪ್ರಭು, ಎಲ್ಲದ ಪ್ರಭು ನಾನೇ, ಭೋಗಿಸುವ ನಾನೇ. ಯಾರು? ಹಿರಣ್ಯಕಶಿಪು ಕೂಡ ಅದನ್ನೇ ಮಾಡಿದ, ರಾವಣ ಕೂಡ ಅದನ್ನೇ ಮಾಡಿದ. ಭೋಗಿಸುವ ಭಗವಂತ. ಪ್ರತಿಯೊಂದು ಜೀವಿಯು ತಾನೇ ಐಕ ಜಗತ್ತಿನ ಒಡೆಯ ಮತ್ತು ಸೃಷ್ಟಿಕರ್ತ ಎಂದು ಭಾವಿಸ್ತಾನೆ. ಮೆಟೀರಿಯಲ್ ವರ್ಲ್ಡ್ ಇದೆ, ಭಗವಂತನಿಗೆ ಕ್ರೆಡಿಟ್ ಇಲ್ಲ. ನಾನೇ ನಾನೇ ನಾನು 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 ಮೀ 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 ಮೀ. ಆದ್ರಿಂದ ಜಗತ್ತು ಸಾಗುತ್ತದೆ. ಭೌತಿಕ ಪ್ರಜ್ಞೆಗೆ 2 ಮಾನಸಿಕ ಭಾಗಗಳುಂಟು. ಒಂದು ನಾನೇ ಸೃಷ್ಟಿಕರ್ತ, ಇನ್ನೊಂದು ನಾನೇ ಭೋಗಿಸುವ. ಸೃಷ್ಟಿಕರ್ತ ನಾನೇ, ಎಲ್ಲವೂ ನಾನು ಸೃಷ್ಟಿ ಮಾಡಿದ್ದು, ಭೋಗಿಸುವ ನಾನು. ಇದು ಭೌತಿಕ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಸೃಷ್ಟಿಕರ್ತ ಕೃಷ್ಣ, ಭೋಗಿಸುವ ಕೃಷ್ಣ. ಆದ್ರೆ ವಾಸ್ತವವಾಗಿ ಸೃಷ್ಟಿಕರ್ತನು ಭಗವಂತನೇ ಮತ್ತು ಭೋಗಿಸುವನು ಭಗವಂತನೇ. ಇದು ನಿಜವಾದ ಸಂಗತಿ. ಭಗವಂತನ ವಿಭಿನ್ನಾಂಶವಾದ ಜೀವಿಯು ಸೃಷ್ಟಿಕರ್ತನೂ ಅಲ್ಲ, ಭೋಗಿಸುವವನು ಅಲ್ಲ. ನಾವು ಜಸ್ಟ್ ಒಂದು ಎಂತಂದ್ರೆ ಇಂಟ್ರೋಸ್ಪೆಕ್ಟಿವ್ ನಾವು ಮಾಡಬೇಕು. ಎಸ್ ನಾನು, ನಮಗೆ ಯೋಚನೆ ಬರ್ತಾ ಇರ್ತದೆ, ಎಸ್ ನಾನು ಭೋಗಿಸುವ, ನಾನು ಸೃಷ್ಟಿಕರ್ತ, ಇದು ಬರ್ತಾ ಇರ್ತದೆ. ಮೆಟೀರಿಯಲ್ ಕಾನ್ಷಿಯಸ್ನೆಸ್ ಇದು ಬರ್ತಾ ಇರ್ತದೆ. ಆಕ್ಚುಲಿ ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಎವ್ರಿಥಿಂಗ್ ಇಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಅವರ ಕೊನೆಯ ಸ್ಟೇಜಲ್ಲಿ ಕೂಡ ಎಲ್ಲವೂ ಭಗವಂತನ ಇಚ್ಛೆಯಲ್ಲಿ ನಡೆಯುವಂಥದ್ದು. ಎಲ್ಲದೂ ಕಾರಣವ, ಸರ್ವ ಕಾರಣ. ಈಗ ಉದಾಹರಣೆಗೆ ಒಂದು ಯಂತ್ರದ ಭಾಗವು ಇಡೀ ಯಂತ್ರದೊಂದಿಗೆ ಸಹಕರಿಸ್ತದೆ. ಯಂತ್ರದ ಭಾಗ ಇಡೀ ಯಂತ್ರದ ಸಹಕರಿಸ್ತದೆ. ದೇಹದ ಒಂದು ಭಾಗವು ಇಡೀ ದೇಹದೊಂದಿಗೆ ಸಹಕರಿಸ್ತದೆ. ಕೈಗಳು, ಕಾಲುಗಳು, ಕಣ್ಣುಗಳು ಮೊದಲಾದವು ಎಲ್ಲ ದೇಹದ ಭಾಗಗಳು. ಇದೆಲ್ಲ ದೇಹದ ಭಾಗ. ಆದ್ರೆ ಅವು ವಾಸವಾಗಿ ಭೋಗಿಸುವಲ್ಲ. ಭೋಗಿಸುದು ಯಾವುದು? ಭೋಗಿಸು ಹೊಟ್ಟೆ. ನಾವು ಹೊಟ್ಟೆಗೆ ಕೊಡುವಂಥದ್ದು. ಹೌದು, ದೇಹದ ಎಲ್ಲ ಕಡೆ ಹೋಗ್ತದೆ. ಕಾಲುಗಳು ಚಲಿಸುತ್ತದೆ, ಕೈಗಳ ಆಹಾರವನ್ನು ತೆಗೆದುಕೊಡೋದು. ಈಗ ನೀವು ಊಟ ಕೊಡೋದಿದ್ರೆ ಎಂತ ಆಗ್ತದೆ? ನಿಮ್ಮ ಕೈಯಲ್ಲಿ ಬಲ ಇರುವುದಿಲ್ಲ, ನಡೀಲಿಕ್ಕೆ ಆಗುವುದಿಲ್ಲ, ಈ ರೀತಿ ಆಗ್ತದೆ. ನೀವು ಟೋಟಲ್ ಹೀಗೆ ಏನು ಬಲ ಇಲ್ಲದಾಗೆ ಆಗ್ತದೆ. ಯಾಕಂದ್ರೆ ಹೊಟ್ಟೆಗೆ ಹೋದ ಕೂಡಲೇ ಎಲ್ಲ ಶಾಂತಿ ಬರ್ತದೆ, ಹಲ್ಲುಗಳು ಅಗಿಯುತ್ತದೆ, ದೇಹದ ಎಲ್ಲ ಭಾಗಗಳು ಹೊಟ್ಟೆಯಲ್ಲಿ ತೃಪ್ತಿಪಡಿಸಲು ನಿರತವಾಗುವುದು. ಇದಕ್ಕೆ ಕಾರಣ ದೇಹದ ವ್ಯವಸ್ಥೆಗೆ ಪುಷ್ಟಿ ನೀಡುವ ಮುಖ್ಯ ಭಾಗವು ಹೊಟ್ಟೆ ಮುಖ್ಯ ಭಾಗ. ಅದರಿಂದಲೇ
ಈಗ ನೋಡಿ, ನಾನು ನನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಮೊನ್ನೆ ಇಲ್ಲಿ ಹೋಗಿದ್ದೆ, ಎಲ್ಲಿ, ಬಾಂಬೆಗೆ. 28, 29, 30, 31 4 ದಿವಸ ಬಾಂಬೆಯಲ್ಲಿದ್ದೆ. ನನಗೆ ಜೋರು ಅಂದ್ರೆ ಇದು ಬರ್ತಾ ಇರ್ತದೆ, ಹುಣ್ಣು ಬಾಯಲ್ಲಿ, ಮೌತ್ ಅಲ್ಸರ್ ಅಂದ್ರೆ ಹುಣ್ಣು ಆಗುವಂಥದ್ದು. ಅಲ್ಲಿ ನನಗೆ ತುಂಬ ಪ್ರಾಬ್ಲಮ್. ಫಸ್ಟ್ ಡೇ ನಾನು ಅಲ್ಲಿ ಅವರು ಡಿಒಟಿ ಒಂದು ಹೋಮಿಯೋಪತಿ ಇದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಈಗ ಕೂಡ ನಾನು ಮೆಡಿಸಿನ್ ಮಾಡ್ತಾ ಇದ್ದೇನೆ, ಈಗ ಕಡಿಮೆ ಆಗಿದೆ. ಅವ್ರು ಹೇಳುವಂಥದ್ದು ಹೊಟ್ಟೆಯಿಂದ ಬರುವಂಥ, ಈಗ ಹೊಟ್ಟೆಗೆ ಮದ್ದು ಕೊಟ್ಟಿದ್ದಾರೆ, ಈಗ ಕಡಿಮೆ ಆಗಿದೆ. ಈಗ ನನಗೆ ಆರಾಮ್ಸೆ ಕ್ಲಾಸ್ ಮಾಡ್ಬೋದು, ಕೀರ್ತನ ಮಾಡ್ಬೋದು, ಹುಣ್ಣೆ ಇಲ್ಲ. ಪ್ರಾಬ್ಲಮ್ ಅಲ್ಲಿ ಹೊಟ್ಟೆಯಲ್ಲಿ. ಈಗ ಎಂತ ಅಂದ್ರೆ ಬೇರೆ ಬೇರೆ ಅದೇ ಅಂತ ಹೇಳುವಂಥದ್ದು, ಈ ಕ್ರೀಮ್ ಹಚ್ಚುವಂಥದ್ದು, ಅದು ಹಾಕುವ ಇದು ಹಾಕುವಂಥದ್ದು, ಹೊಟ್ಟೆದು ಪ್ರಾಬ್ಲಮ್ ಸರ್. ಮೆಡಿಸಿನಿಗೆ ಹೊಟ್ಟೆ ಕೊಡುವಾಗ ಇದು ಆಟೋಮ್ಯಾಟಿಕ್. ಯಾಕಂದ್ರೆ ನಾನು ಆಯುರ್ವೇದ ಟ್ರೀಟ್ಮೆಂಟ್ ಮಾಡುವಾಗ ಅಲ್ಲಿ ನನಗೆ 10 ದಿವಸ ಇರಲೇ ಇಲ್ಲ, ಇದು ಹೊಟ್ಟೆಗೆ ಮೆಡಿಸಿನ್ ಕೊಡ್ತಾ ಇದೆ. ಹಾಗೆ ಹೊಟ್ಟೆಯಿಂದ ಬರುವಂತಹದ್ದು ಮೌತ್ ಅಲ್ಸರ್. ಹಾಗೆ ಹೊಟ್ಟೆಯನ್ನು ನಾವು ಸರಿ ಮಾಡಬೇಕು. 10 ದಿವಸದಲ್ಲಿ ಸರಿ ಆಯ್ತು, ಇಲ್ಲದ್ರೆ ಒಂದು ಮುಗಿದುಕೊಳ್ಳಿ ಇನ್ನೊಂದು ಬರುವಂಥದ್ದು. ಹಾಗೆ ಇಲ್ಲಿ ಕೂಡ ಅದನ್ನ ಹೇಳುವಂತ ನೋಡಿ, ಕೈಗಳು ಆಹಾರವನ್ನು ಕೂತ್ಕೊಳ್ಳೋದು, ಹಲ್ಲುಗಳ ಹೋಗಿ ಹೊಟ್ಟೆ ತುಳಿಗಳು ನಿರತವಾಗಿದೆ. ದೇಹದ ಎಲ್ಲಾ ಭಾಗಗಳು ಹೊಟ್ಟೆ. ಇದಕ್ಕೆ ಕಾರಣ ದೇಹದ ವ್ಯವಸ್ಥೆಗೆ ಪುಷ್ಟಿ ನೀಡುವ ಮುಖ್ಯ ಭಾಗ ಹೊಟ್ಟೆ. ಆದ್ರಿಂದ ಎಲ್ಲವೂ ಹೋಗುವುದು ಹೊಟ್ಟೆಗೆ, ಎಲ್ಲ ಹೋಗುವುದು ಹೊಟ್ಟೆಗೆ. ಹಾಗೆ ನೋಡಿ, ಒಬ್ಬ ನೋಡಿ, ಈಗ ನಾನು ಲಾಸ್ಟ್ ಇಯರ್ ನಂದೇ ಎಕ್ಸಾಂಪಲ್ ಹೇಳ್ತೇನೆ. ಲಾಸ್ಟ್ ಇಯರ್ 2021 ಅಲ್ಲಿ ನಾನು ಮೇ ಇಂದ ನಾನು ಒಂದು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ವಾಪಸ್ 2 ತಿಂತಾ ಇದ್ದೇನೆ. ಬೆಳಿಗ್ಗೆ ಇಲ್ಲ, ಮಧ್ಯಾಹ್ನ ಮಾತ್ರ, ರಾತ್ರಿ ಇಲ್ಲ. ನಾನು ಆಲ್ಮೋಸ್ಟ್ 85 kg ಇದ್ದೆ ಯಾವಾಗ ಮೇ 1ಗೆ. ನಾನು ನವೆಂಬರ್ 30ಗೆ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಆಲ್ಮೋಸ್ಟ್ 7 ಮಂತ್ಸ್. 7 ಮಂತ್ಸ್ ಅಲ್ಲಿ ಮೇ 30ಗೆ ನೋಡುವಾಗ 70 kg. ಬೇರೇನು ಮಾಡಲಿಲ್ಲ, ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಈಗ ಜಿಮ್ಮಿಗೆ ನೀವು 15 kg ಕಡಿಮೆ ಮಾಡಬೇಕು, 1 ವರ್ಷ ಹೋಗ್ಬೇಕು. ಮತ್ತೆ ಆ ಜಿಮ್ ಇನ್ಸ್ಟ್ರಕ್ಟರ್ಗೆ ನೀವು ತಿಂಗಳಿಗೆ 10,000 ಕೊಡ್ಬೇಕು. ಜಿಮ್ಮಿದು ಫೀಸ್ ಬೇರೆ, ಮತ್ತೆ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮತ್ತೆ ಥ್ರೆಡ್ಮಿಲ್ ಅಲ್ಲಿ ಓಡಬೇಕು, ಮತ್ತೆ ಕಾರ್ಡಿಯೋ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ತುಂಬೆಲ್ಲ ಉಂಟು ಅವ್ರದ್ದು ರೂಲ್ಸ್. ಅದು ಖಾಲಿ ಇದನ್ನ ಎಂತ ಹೊಟ್ಟೆಗೆ ಕೊಡುದು ಸ್ಟಾಪ್ ಮಾಡಿದ್ರು ನೋಡಿ. ಹೇಗೆಂದ್ರೆ ಕಡಿಮೆದಿಂದ ನಾವು ಸಾಯುವುದಿಲ್ಲ, ಸ್ವಲ್ಪ ನಾವು ಸಪುರ ಆಗ್ತೇವೆ, ಸಾಯುವುದಿಲ್ಲ. ಈಗ ನಾವು ಮಧ್ಯಾಹ್ನ 1 ಹೊತ್ತು ತಿನ್ನುವಂಥದ್ದು ಆಕ್ಚುಲಿ ಹೊಟ್ಟೆಗೆ ಬೇಕಷ್ಟೇ. ಬೆಳಿಗ್ಗೆ ಸ್ವಲ್ಪ, ಸಂಜೆ ಸ್ವಲ್ಪ, ಸಾಕು. ಅದ್ರದ್ದು ಮಾಡ್ಲಿಕ್ಕೆ ಕಷ್ಟ, ಹಾಗಾಗಿ ಎಲ್ಲ ಯಾವ್ದು ಜಿಮ್ ಅದು ಇದೆಲ್ಲ ನಿಲ್ಬೇಕು. ಇದು ಯಾವುದು ಎಂತ ಹೇಳುವಂತದ್ದು, ಕೆಲವೆಲ್ಲ ಉಂಟಪ್ಪ, ಹೆಸರು ನನಗೆ ಈಗ ಬರ್ತಾ ಇಲ್ಲ. ಆರೋಬಿಕ್ ಅದು ಇದೆಲ್ಲ ಉಂಟು, ಜಿಮ್ ಆರೋಬಿಕ್, ಕೆಲವೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಹೋಗಿ. ಬೆಳಿಗ್ಗೆ 5 ಗಂಟೆಗೆ ಹೆಂಗಸರೆಲ್ಲ ಹೋಗಿ ಡ್ಯಾನ್ಸ್ ಮಾಡುವಂಥದ್ದು, 1 ಗಂಟೆ ಸಪುರ ಆಗ್ಲಿಕ್ಕೆ. ಮನೆಯಲ್ಲಿ ಕೆಲಸ ಮಾಡಿದ್ರೆ ಸಪುರ ಆಗ್ತಾರೆ, ಮನೆದು ಅಲ್ಲಿ ಕೆಲಸದವರು ನೀಡುವಂಥದ್ದು, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡುವಂಥದ್ದು. ಪ್ರಭುದಲ್ಲಿ ಒಂದು ಕೃಷ್ಣನಿಗೆ ನಾವು ಡ್ಯಾನ್ಸ್ ಮಾಡಬೇಕು, ಡೈಲಿ ನಾವು ಡ್ಯಾನ್ಸ್ 1 ಗಂಟೆ ಡ್ಯಾನ್ಸ್ ಮಾಡಿದ್ರೆ ಆಟೋಮೆಟಿಕ್ ನಾವು ಸಪುರ ಆಗ್ತೇವೆ. ಹಾಗೆ ಮೇನ್ ಅಂತಂದ್ರೆ ಹೊಟ್ಟೆ. ಇಲ್ಲಿ ಕೂಡ ಅದನ್ನೇ ಹೇಳುವಂಥದ್ದು, ದೇಹದ ಎಲ್ಲ ಭಾಗಗಳು ಹೊಟ್ಟೆಯಲ್ಲಿ ತಪ್ಪಿಸೋಡಿಸಲಿ ನಿರತವಾಗಿದೆ. ಇದಕ್ಕೆ ಕಾರಣ ದೇಹದ ವ್ಯವಸ್ಥೆಗೆ ಪುಷ್ಟಿ ನೀಡುವ ಮುಖ್ಯ ಭಾಗ ಹೊಟ್ಟೆ. ಆದ್ದರಿಂದ ಎಲ್ಲವೂ ಹೋಗುವುದು ಹೊಟ್ಟೆಗೆ. ಮರವನ್ನು ಪೋಷಿಸಲು ಬೇರುಗಳಿಗೆ ನೀರು ಎರೆಯುತ್ತೇವೆ. ಅಂದ್ರೆ ಮರ ಅಂತಂದ್ರೆ ನೀವು ಬೇರುಗಳಿಗೆ ನೀರು ಹಾಕಿದರೆ ಮರ ಸಿಗುತ್ತದೆ. ದೇಹವನ್ನು ಪೋಷಿಸಲು ಹೊಟ್ಟೆಗೆ ಆಹಾರವನ್ನು ಕೊಡುತ್ತೇವೆ. ಏಕೆಂದ್ರೆ ದೇಹವು ಆರೋಗ್ಯವಾಗಿ ಬೇಕಾದರೆ ದೇಹದ ಭಾಗಗಳು ಹೊಟ್ಟೆಗೆ ಆಹಾರ ನೀಡಲು ಸಹಕರಿಸಬೇಕು. ದೇಹದ ಹೊಟ್ಟೆಗೆ ನೀವು ಕರೆಕ್ಟ್ ಮಾಡಬೇಕು. ಹಾಗೆ ಭೋಗಿಸುವವನು ಸೃಷ್ಟಿಕರ್ತನು ಭಗವಂತನೇ. ಅಧೀನ ಜೀವಿಗಳಾದ ನಾವು ಇರುವುದು ಆತನ ಸಂತೃಪ್ತಿಗಾಗಿ ಪರಸ್ಪರ ಸಹಕರಿಸಿ ಕೆಲಸ ಮಾಡಬೇಕು.
ಕಾಪರೇಷನ್ ಬೇಕು. ಕಾಪರೇಷನ್ ಅಂದ್ರೆ ಪ್ರಭುಗಳು ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಎವ್ರಿವನ್ ಈಸ್ ವರ್ಕಿಂಗ್ ಫಾರ್ ಕೃಷ್ಣ ಥ್ರೂ ಕಾಪರೇಷನ್. ಸೆಂಟರ್ ಕೃಷ್ಣ. ಯಾರನ್ನು ತೃಪ್ತಿಪಡಲಿಕ್ಕೆ? ಕೃಷ್ಣನನ್ನು. ಅಧೀನ ಜೀವಿಗಳಾದ ನಾವು ಇರುವುದು ಆತನ ಸಂತತಿಗಾಗಿ ಪರಸ್ಪರ ಸಹಕರಿಸಿ ಕೆಲಸ ಮಾಡುವುದಕ್ಕಾಗಿ. ಹೊಟ್ಟೆಯು ತೆಗೆದುಕೊಂಡ ಆಹಾರವು ದೇಹದ ಇತರ ಎಲ್ಲ ಭಾಗಗಳಿಗೆ ನೆರವಾಗುವಂತೆ ಈ ಸಹಕಾರವು ವಾಸ್ತವವಾಗಿ ನಮಗೆ ಸಹಾಯ ಮಾಡುತ್ತದೆ. ಅದು ಪ್ರಭು ಹೇಳ್ತಾರೆ, ದಿಸ್ ISKCON ಮೂವ್ಮೆಂಟ್ ಈಸ್ ಮೆಂಟ್ ಫಾರ್ ಕೋಪರೇಷನ್ ವಿತ್ ಇನ್ ಡಿವೋಟೀಸ್. ನಾವು ಕೋಪರೇಷನ್ ಅಲ್ಲಿ ಇರ್ಬೇಕಂತ. ಯಾವಾಗ ಕೋಪರೇಷನ್ ಇಲ್ಲ ನಾವಲ್ಲಿ ಎಂತ ಹೇಳಿದ್ರೆ ನಮ್ಗೆ ಅಲ್ಲಿ ಪ್ಲೇಸ್ ಇರುವುದಿಲ್ಲ. ಈಗ ಬಿಟ್ಟು ಹೋಗುದಂದ್ರೆ ಒಬ್ಬರು ಇಲ್ಲಿದ್ರು ಬಿಟ್ಟು ಹೋದ್ರು, ಎಂತ ಕೋಪರೇಷನ್ ಇಲ್ಲ, ಕೇಳಿ ಕರಡಿ ಇಲ್ಲ. ಕೋಪರೇಷನ್ ಇಲ್ಲದ್ರೆ ನಾವು ಡಿಒಟಿ ಆಗಿ ಎಂತ ಪ್ರಯೋಜನ? ಹೆಸರಿಗೆ ನಾವು ಡಿಒಟಿ, ಇಲ್ಲಿ ನಮ್ಮ ಹಣೆಯಲ್ಲಿ ಡಿಒಟಿ, ಅಂದ್ರೆ ಕೋಪರೇಷನ್ ಗೊತ್ತಿಲ್ಲ ನಮ್ಗೆ. ಕೈ ಬೆರಳುಗಳು ಆಹಾರವನ್ನು ಹೊಟ್ಟೆಗೆ ಕೊಡದೆ ತಾನೇ ತೆಗೆದುಕೊಳ್ಳಬೇಕೆಂದು ಯೋಚಿಸಿದರೆ ಅವಕ್ಕೆ ಸೋಲಾಗುತ್ತದೆ. ಕೈ ಬೆರಳು ಆಹಾರವನ್ನು ಹೊಟ್ಟೆಗೆ ಕೊಡಬೇಕು. ಸೃಷ್ಟಿ ಮತ್ತು ಭೋಗಿಸುವುದು ಎರಡಕ್ಕೂ ಭಗವಂತನ ಕೇಂದ್ರ. ಸೃಷ್ಟಿಗೆ ಮತ್ತೆ ಭೋಗಕ್ಕೆ ಯಾರು ಕೇಂದ್ರ? ಕೃಷ್ಣ. ಜೀವಿಗಳು ಸಹಕರಿಸುತ್ತಾರೆ, ಸಹಕಾರದಿಂದ ಜೀವಿಗಳಿಗೆ ಸವಿಯಲು ಸಾಧ್ಯವಾಗ್ತದೆ. ಈ ಸಂಬಂಧ ಒಡೆಯ ಸೇವಕರ ಸಂಬಂಧದಂತೆ ಹೌದು. ಒಡೆಯ ಮತ್ತೆ ಸೇವಕ, ಭಗವಂತ ಒಡೆಯ, ನಾವು ಸೇವಕರು. ಒಡೆಯನಿಗೆ ತೃಪ್ತಿ ಆದರೆ ಸೇವಕನಿಗೆ ತೃಪ್ತಿ ಆಗುತ್ತದೆ. ಕೃಷ್ಣ ಪ್ಲೀಸ್ ಆದ್ರೆ ನಾವು ಪ್ಲೀಸ್ ಆದಾಗೆ. ಕೃಷ್ಣ ನಗಳಿದ್ರೆ ನಮ್ಮ ಮುಖದಲ್ಲಿ ನಗು ಬರ್ತದೆ. ವ್ಯಕ್ತವಾದ ವಿಶ್ವವನ್ನು ಸೃಷ್ಟಿಸಿದ ಭಗವಂತನ ಸೃಷ್ಟಿಸುವ ಪ್ರವೃತ್ತಿ ಮತ್ತು ಸವಿಯ ಪ್ರವೃತ್ತಿ ಎರಡು ಇರುತ್ತದೆ. ಆದ್ರಿಂದ ಈ ಐಕ ಜಗತ್ತನ್ನು ಸೃಷ್ಟಿಸುವ ಮತ್ತು ಸವಿಯ ಪ್ರವೃತ್ತಿಗಳು ಜೀವಿಯಲ್ಲಿ ಇರುತ್ತವೆ ನೋಡಿ. ಯಾಕೆಂದ್ರೆ ಭಗವಂತನಲ್ಲಿ ಉಂಟು, ನಮ್ಮಲ್ಲಿ ಕೂಡ ಅದು ಬರುವಂತದ್ದು. ಆದರೂ ಭಗವಂತನಿಗೆ ತೃಪ್ತಿ ಆಗಬೇಕು. ನಮ್ಮಲ್ಲಿ ಭಗವಂತನಲ್ಲಿರುವ ಭಗವಂತನಿಗೆ ಸೃಷ್ಟಿಸುವ ಪ್ರವೃತ್ತಿ ಉಂಟು, ಸವಿಯ ಪ್ರವೃತ್ತಿ ನಮಗೆ ಕೂಡ ಅದು ಉಂಟು. ಅದು ನಾವಲ್ಲ, ಸೃಷ್ಟಿಸುವಂಥದ್ದು ಅವನೇ, ಮತ್ತೆ ಸವಿಯುವಂತ ಕೂಡ ಅವನೇ. ಇದು ನಾವು ನೆನಪಲ್ಲಿ ಇಡಬೇಕು. ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಎಸ್ ಯಾರು ಪ್ರಶ್ನೆ ಉಂಟಾ?